ಹಾಕೊಳ್ಳೋದು? ಅದು ನಿಮ್ಗೆ ಟೆಂಪಲ್ ಆಪ್ ಗೆ ಹೋದ್ರೆ ಸಿಗುತ್ತೆ ಮಾತಾಜಿ ಅದು. ಟೆಂಪಲ್ ಆಪ್ ಬಟ್ ನನಗೆ ಅಲ್ಲಿ ಪರ್ಮಿಷನ್ ಇಲ್ಲ ಹಾಕ್ಲಿಕ್ಕೆ. ಓನ್ಲಿ ಅಡ್ಮಿನ್ ಕ್ಯಾನ್ ಆಪರೇಟ್ ಅಂತ ಇದೆ. ನಾನು ಹಾಕ್ಬೋದಿತ್ತು, ಬಟ್ ಅಡ್ಮಿನ್ ಕ್ಯಾನ್ ಆಪರೇಟ್. ಈ ಗ್ರೂಪ್ ಅಲ್ಲಿ ಅಡ್ಮಿನ್ ಆಗಿರೋರು ಮಾತ್ರ ಮಾಡ್ಬೇಕು. ಪ್ರವೀಣ ಮಾತಾಜಿ ಮಾಡ್ಬೋದಂತ ಸಿಗುತ್ತೆ ಮಾತಾಜಿ, ನೋಡಿ ಅದ್ರಲ್ಲಿ ಮಾಡಿದೆ. ಕಂಟಿನ್ಯೂ ಮಾಡಿ. ನಂದು ಹ್ಯಾಂಡ್ ರೈಸ್ ಆಗಿರೋದು ಪೋಸ್ಟ್ ಮಾಡಿ. ಹಾ ಮಾತಾಜಿ ಮಾಡ್ತೀನಿ. ಸರಿ ಆಗಿದೆ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ರಿಪೀಟ್ ಮಾಡಿ ನಾನು ಹೇಳಿದ್ಮೇಲೆ. ನ ಚ ಶ್ರೇಯೋನು ಪಶ್ಯಾಮಿ, ನ ಚ ಶ್ರೇಯೋನು ಪಶ್ಯಾಮಿ, ಹತ್ವಾ ಸ್ವಜನಮಾಹವೇ, ನ ಕಾಂಕ್ಷಿ ವಿಜಯಂ ಕೃಷ್ಣ, ನ ಚ ರಾಜ್ಯಂ ಸುಖಾನಿ ಚ, ನ ಚ ಶ್ರೇಯೋನು ಪಶ್ಯಾಮಿ, ಹತ್ವಾ ಸ್ವಜನಮಾಹವೇ, ನ ಚ ಶ್ರೇಯೋನು ಪಶ್ಯಾಮಿ, ಹತ್ವಾ ಸ್ವಜನಮಾಹವೇ, ನ ಕಾಂಕ್ಷಿ ವಿಜಯಂ ಕೃಷ್ಣ, ನ ಚ ರಾಜ್ಯಂ ಸುಖಾನಿ ಚ, ನ ಕಾಂಕ್ಷಿ ವಿಜಯಂ ಕೃಷ್ಣ, ನ ಚ ರಾಜ್ಯಂ ಸುಖಾನಿ ಚ, ನ ಚ ಶ್ರೇಯೋನು ಪಶ್ಯಾಮಿ, ಹತ್ವಾ ಸ್ವಜನಮಾಹವೇ, ನ ಕಾಂಕ್ಷಿ ವಿಜಯಂ ಕೃಷ್ಣ, ನ ಚ ರಾಜ್ಯಂ ಸುಖಾನಿ ಚ, ನ ಚ ಶ್ರೇಯೋನು ಪಶ್ಯಾಮಿ, ಹತ್ವಾ ಸ್ವಜನಮಾಹವೇ, ನ ಕಾಂಕ್ಷಿ ವಿಜಯಂ ಕೃಷ್ಣ, ನ ಚ ರಾಜ್ಯಂ ಸುಖಾನಿ ಚ. ಹರೇ ಕೃಷ್ಣ. ಶ್ಲೋಕ 32ರಿಂದ 35. ಕಿಮ್ನೋ ರಾಜ್ಯೇನ ಗೋವಿಂದ, ಕಿಂ ಭೋಗೈರ್ಜೀವಿತೇನ ವಾ, ಯೇಷಾಮರ್ಥೆ ಕಾಂಕ್ಷಿತಂ ನೋ ರಾಜ್ಯಂ ಭೋಗ ಸುಖಾನಿ ಚ, ನ ಇಮೇವ ಸ್ಥಿತಾ ಯುದ್ಧೇ ಪ್ರಾಣಂ ತ್ಯಕ್ತ್ವಾ ಧನಾನಿ ಚ, ಆಚಾರ್ಯ ಪಿತರ ಪುತ್ರಾಃ ತಥೈವ ಚ ಪಿತಾಮಹಾಃ, ಮಾತುಲಾ ಶ್ವಶುರಾ ಪೌತ್ರಾಃ ಶ್ಯಾಲಾ ಸಂಬಂಧಿನೀಸ್ತಥಾ, ಏತಾನ್ ಹಂತುಮಿಚ್ಛಾಮಿ ಜ್ಞತೋಪಿ ಮಧುಸೂದನ. ಕಿಂ ನೋ ರಾಜ್ಯೇನ ಗೋವಿಂದ, ಕಿಂ ಭೋಗೈರ್ಜೀವಿತೇನ ವಾ, ಯೇಷಾಮರ್ಥೆ ಕಾಂಕ್ಷಿತಂ ನೋ ರಾಜ್ಯಂ ಭೋಗ ಸುಖಾನಿ ಚ, ಏತಾ ಇಮೇವ ಸ್ಥಿತಾ ಯುದ್ಧೇ ಪ್ರಾಣಂ ತ್ಯಕ್ತ್ವಾ ಧನಾನಿ ಚ, ಆಚಾರ್ಯ ಪಿತರ ಪುತ್ರಾಃ ತಥೈವ ಚ ಪಿತಾಮಹಾಃ, ಮಾತುಲಾ ಶ್ವಶುರಾ ಪೌತ್ರಾಃ ಶ್ಯಾಲಾ ಸಂಬಂಧಿನೀಸ್ತಥಾ, ಏತಾನ್ ಹಂತುಮಿಚ್ಛಾಮಿ ಜ್ಞತೋಪಿ ಮಧುಸೂದನ. ಅಪಿ ತ್ರೈಲೋಕ್ಯ ರಾಜ್ಯಸ್ಯ ಹೇತೋ ಕಿಮ್ನು. ಮಾತಾಜಿ ಮಾತಾಜಿ ಇದು 33 ನೀವು ಇದ್ನ ಹೋಗ್ಬಿಟ್ಟಿದ್ದೀರಾ. 34ನೇ ಇಲ್ಲ ಮಾತಾಜಿ, ಇಮೇ ವಸಿತ ಯುದ್ಧ ಹೇಳ್ಕೊಟ್ಟಿಲ್ಲ. ಹೇಳ್ಕೊಡ್ತೀನಿ. ಇದು ಫುಲ್ ಹೇಳ್ಬಿಟ್ಟು ಒಂದ್ಸಲಿ ಅನುವಾದ ಓದ್ಬಿಟ್ಟು ಹೇಳ್ತೀನಿ ಮಾತಾಜಿ. ಮತ್ತೆ 4 ಶ್ಲೋಕ ಹೇಳ್ಕೊಡ್ತೀರಾ ಮಾತಾಜಿ ಒಂದೇ ಸಲ? ಹೌದು. ಓಕೆ ಮಾತಾಜಿ. ಅಪಿ ತ್ರೈಲೋಕ್ಯ ರಾಜ್ಯಸ್ಯ ಹೇತೋ ಕಿಮ್ನು ಮಹೀಕೃತೆ, ನಿಹತ್ಯ ದಾತ್ರ ರಾಷ್ಟ್ರಾನ್ನಃ ಕಾ ಪ್ರೀತಿ ಸ್ಯಾತ್ ಜನಾರ್ದನ. ಇದು ಒಟ್ಟಿಗೆ ಓದ್ದೆ ಹೋದ್ರೆ ಅನುವಾದ ಓದ್ಲಿಕ್ಕಾಗಲ್ಲ ಮಾತಾಜಿ. ಅದರಿಂದ ಒಟ್ಟಿಗೆ ಇರೋದನ್ನ ಒಟ್ಟಿಗೆ ಓದ್ಬಿಟ್ಟೆ ಆಮೇಲೆ ಹೇಳಿ. ಸರಿ ಮಾತಾಜಿ, ನನಗ್ ಗೊತ್ತಿಲ್ಲ ಅದಕ್ಕೆ ಕೇಳಿದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅನುವಾದದಲ್ಲಿ ಏನ್ ಹೇಳ್ತಾರೆ ಅಂತ ಒಂದ್ಸಲಿ ಓದೋಣ.
ಹೇ ಗೋವಿಂದ, ಯಾರಿಗೋಸ್ಕರ ನಾವು ರಾಜ್ಯವನ್ನು, ಸುಖವನ್ನು ಮತ್ತು ಬದುಕನ್ನು ಸಹ ಬಯಸುತ್ತೇವೆಯೋ ಅವರೇ ನಮ್ಮ ವಿರುದ್ಧವಾಗಿ ಯುದ್ಧಕ್ಕೆ ಸನ್ನದ್ಧರಾಗಿರುವಾಗ ಅವುಗಳಿಂದ ಏನು ಪ್ರಯೋಜನ? ಹೇ ಮಧುಸೂದನ, ಆಚಾರ್ಯರು, ಪಿತರು, ಪುತ್ರರು, ಪಿತಾಮಹರು, ಸೋದರ ಮಾವಂದಿರು, ಮೊಮ್ಮಕ್ಕಳು, ಭಾವ ಮೈದಂದಿರು ಮತ್ತು ಇತರ ಬಂಧುಗಳು ತಮ್ಮ ಜೀವನವನ್ನು, ಧನವನ್ನು ತ್ಯಜಿಸಲು ಸಿದ್ಧರಾಗಿ ನನ್ನ ಮುಂದೆ ನಿಂತಿದ್ದಾರೆ. ಅವರು ನನ್ನನ್ನು ಕೊಲ್ಲಬಹುದು, ಆದರೂ ಅವರನ್ನು ಕೊಲ್ಲಲು ನಾನೇಕೆ ಅಪೇಕ್ಷಿಸಬೇಕು? ಹೇ ಜನಾರ್ದನ, ಈ ಭೂಮಿಯ ಮಾತಿರಲಿ, 3 ಲೋಕಗಳನ್ನು ನನಗೆ ಕೊಡುವುದಾದರೂ ನಾನು ಇವರೊಡನೆ ಯುದ್ಧ ಮಾಡಲು ಸಿದ್ಧನಾಗಿಲ್ಲ. ಧೃತರಾಷ್ಟ್ರನ ಮಕ್ಕಳನ್ನು ಕೊಂದು ನಮಗೆ ಯಾವ ಸಂತೋಷ ಬಂದಿತು? ಅದೇ ಅರ್ಜುನ ಇವಾಗ ಕನ್ಫ್ಯೂಷನ್ ಅಲ್ಲಿ ಇದ್ದಾನೆ, ಯುದ್ಧ ಮಾಡ್ಬಾರ್ದ ಅಂತ. ಅವ್ನು ಕೇಳ್ತಾ ಇದ್ದಾನೆ, ನಮ್ಮ ಸ್ವಂತ ಇದನ್ನ ಬಂಧು ಬಳಗದವ್ರನ್ನೇ ಕೊಂದು ಆಚಾರ್ಯರಿದ್ದಾರೆ, ಪಿತರಿದ್ದಾರೆ, ಪುತ್ರರಿದ್ದಾರೆ, ಪಿತಾಮಹರಿದ್ದಾರೆ, ಸೋದರ ಮಾವಂದ್ರಿದ್ದಾರೆ, ಮೊಮ್ಮಕ್ಕಳಿದ್ದಾರೆ, ಭಾವ ಮೈದಿಂದರಿದ್ದಾರೆ. ಎಲ್ಲ ಬಂಧುಗಳು ಅವರ ಜೀವನ ಧನನ ಅದನ್ನ ತ್ಯಜಿಸಕ್ಕೆ ಸಿದ್ಧರಾಗಿ ನನ್ನ ಮುಂದೆ ನಿಂತಿದ್ದಾರೆ. ಅವ್ರು ಬೇಕಾದ್ರೆ ನನ್ನನ್ನು ಕೊಲ್ಬಹುದು, ಆದ್ರೂ ನಾನು ಅವರನ್ನ ಕೊಲ್ಲಕ್ಕೆ ಏಕೆ ಅಪೇಕ್ಷಿಸ್ಬೇಕು ನಾನು ಅಂದ್ಬಿಟ್ಟು ಕೇಳ್ತಾ ಇದ್ದಾನೆ. ನನಗೆ 3 ಲೋಕ ಕೊಟ್ರು ಕೂಡ ನಾನು ಇವರೊಡನೆ ಯುದ್ಧ ಮಾಡಕ್ ಸಿದ್ಧನಾಗಿಲ್ಲ ಅಂತ ಕೃಷ್ಣಂಗೆ ಹೇಳ್ಬಿಡ್ತಾ ಇದ್ದಾನೆ. ಧೃತರಾಷ್ಟ್ರನ ಮಕ್ಕಳನ್ನ ಕೊಂದ್ಬಿಟ್ಟು, ಅವರೆಲ್ಲ ಅಣ್ತಮ್ಮಂದ್ರೆ ತಾನೆ, ಅವ್ರನ್ನ ಕೊಂದ್ಬಿಟ್ಟು ನನಗೆ ಯಾವ ಸಂತೋಷ ಬಂದೀತು ಅಂತ ಕೇಳ್ತಾ ಇದ್ದಾನೆ. ನಾವು ಈಗ ಒಂದಾಗಿ ಟ್ಯೂನ್ ನಲ್ಲಿ ಕಲಿಯೋಣ. ಕಿಂ ನೋ ರಾಜ್ಯೇನ ಗೋವಿಂದ, किन्नु राज्येन गोविन्द ಕಿಂ ಭೋಗೈರ್ಜೀವಿತೇನ ವಾ, किं भोगैर्जीवितेन वा ಯೇಷಾಮರ್ಥೇ ಕಾಂಕ್ಷಿತಂ ನೋ, येषामर्थे काङ्क्षितं नो ರಾಜ್ಯಂ ಭೋಗ ಸುಖಾನಿ ಚ. ಕಿಂ ನೋ ರಾಜ್ಯೇನ ಗೋವಿಂದ, ಕಿಂ ಭೋಗೈರ್ಜೀವಿತೇನ ವಾ, किं भोगैर्जीवितेन वा ಯೇಷಾಮರ್ಥೇ ಕಾಂಕ್ಷಿತಂ ನೋ ರಾಜ್ಯಂ ಭೋಗ ಸುಖಾನಿ ಚ. येषामर्थे काङ्क्षितं नो राज्यं भोगसुखानि च ರಾಜ್ಯೇನ ಗೋವಿಂದ, ಕಿಂ ಭೋಗೈರ್ಜೀವಿತೇನ ವಾ, ಯೇಷಾಮರ್ಥೇ ಕಾಂಕ್ಷಿತಂ ನೋ ರಾಜ್ಯಂ ಭೋಗ ಸುಖಾನಿ ಚ. किं नो राज्येन गोविन्द किं भोगैर्जीवितेन वा येषामर्थे काङ्क्षितं नो राज्यं भोगसुखानि च ಕಿಂ ನೋ ರಾಜ್ಯೇನ ಗೋವಿಂದ, ಕಿಂ ಭೋಗೈರ್ಜೀವಿತೇನ ವಾ, ಯೇಷಾಮರ್ಥೇ ಕಾಂಕ್ಷಿತಂ ನೋ ರಾಜ್ಯಂ ಭೋಗ ಸುಖಾನಿ ಚ. किं नो राज्येन किं ಶ್ಲೋಕ 33. राज्येन गोविन्द किं भोगैर्जीवितेन वा ತಾಯಿಮೇವ ಸ್ಥಿತಾ ಯುದ್ಧೇ, तायिमेव स्थिता युद्धे ಪ್ರಾಣಾಂ ತ್ಯಕ್ತ್ವಾ ಧನಾನಿ ಚ. ಆಚಾರ್ಯ ಪಿತರ ಪುತ್ರಾಃ, ತಥೈವ ಚ ಪಿತಾಮಹಾಃ.
तथैव च पितामहः तायिमेव स्थिता युद्धे प्राणां त्यक्त्वा धनानि च तायिमेव स्थिता युद्धे प्राणां त्यक्त्वा धनानि च आचार्यः पितरः पुत्राः तथैव च पितामहाः आचार्य पितरः पुत्राः तथैव च पितामहः तायिमेव स्थिता युद्धे प्राणां त्यक्त्वा धनानि च आचार्यः पितरः पुत्राः तथैव च पितामहाः ಆಗಲ್ಲ स्थिता युद्धे प्राणां त्यक्त्वा धनानि च आचार्या पितरः पुत्राः तथैव च पितामहः तायिमेव स्थिता युद्धे प्राणां त्यक्त्वा धनानि च आचार्यः पितरः तथैव च पितामहाः तायिमेव स्थिता युद्धे प्राणां त्यक्त्वा धनानि च आचार्या पितरः पुत्राः तथैव च पितामहः ಶ್ಲೋಕ 34 ಮಾತುಲಾ ಶ್ವಶುರಃ ಪೌತ್ರಾಃ ಮಾತುಲಾ ಶ್ಯಾಲಃ ಸಂಬಂಧಿನಸ್ತಥಾ ಏತಾನ್ ಹಂತುಮಿಚ್ಛಾಮಿ ಏತಾನ್ ಹಂತುಮಿಚ್ಛಾಮಿ ನತೋಪಿ ಮಧುಸೂದನ ಮಾತುಲಾ ಶ್ವಶುರ ಪೌತ್ರಾಃ ಶ್ಯಾಲಃ ಸಂಬಂಧಿನಿಸ್ತಥಾ ಏತಾನ್ ಹಂತುಮಿಚ್ಛಾಮಿ ಜ್ಞತೋಪಿ ಮಧುಸೂದನ ಮಾತುಲಾ ಶ್ವಶುರ ಪೌತ್ರಾಃ ಶ್ಯಾಲಃ ಸಂಬಂಧಿನಿಸ್ತಥಾ ಏತಾನ್ ಹಂತುಮಿಚ್ಛಾಮಿ ಜ್ಞತೋಪಿ ಮಧುಸೂದನ ಮಾತುಲಾ ಶ್ವಶುರ ಪೌತ್ರಾಃ ಶ್ಯಾಲಃ ಸಂಬಂಧಿನಿಸ್ತಥಾ ಏತಾನ್ ಹಂತುಮಿಚ್ಛಾಮಿ ಜ್ಞತೋಪಿ ಮಧುಸೂದನ ಶ್ಲೋಕ 35 ಅಪಿ ತ್ರೈಲೋಕ್ಯ ರಾಜ್ಯಸ್ಯ ಹೇತೋ ಕಿಂ ನು ಮಹಿ ಕೃತೆ ನಿಹತ್ಯಾದಾರ್ತರಾಷ್ಟ್ರಾನ್ನಃ ಕಾ ಪ್ರೀತಿ ಸ ಜನಾರ್ದನ
प्रीति जनार्दन अपि त्रैलोक्यराज्यस्य हेतो किं नु मही कृते त्रैलोक्यराज्यस्य हेतो किं नो मही कृते निहत्यादार्तराष्ट्रान्नः का प्रीतिः स जनार्दन का प्रीति जनार्दन अपि त्रैलोक्यराज्यस्य हेतो किं नु मही कृते निहत्यादार्तराष्ट्रान्नः का प्रीतिः स्यात् जनार्दन अपि त्रैलोक्यराज्यस्य हेतो किं नो मही कृते निहत्यादार्तराष्ट्रान्नः का प्रीतिः सा जनार्दन अपि त्रैलोक्यराज्यस्य हेतो किं नु मही कृते निहत्यादार्तराष्ट्रान्नः का प्रीतिः स्यात् जनार्दन अपि त्रैलोक्यराज्यस्य हेतो किं नो मही कृते निहत्यादार्तराष्ट्रान्नः का प्रीतिः सा जनार्दन ಶ್ಲೋಕ 36 ಇದನ್ನು ಮಾಡ್ತೀನಿ ಮಾತಾಜಿ, ಆಮೇಲೆ ಓದಿಸಿ ಬಟ್ಟಿಗೆ. ಸರಿ ಮಾತಾಜಿ. ಹರೇ ಕೃಷ್ಣ. ಪಾಪಮೇವಾಶ್ರಯೇದಸ್ಮಾನ್ ಹತ್ವೈತಾನ್ ಆತತಾಯಿನಃ ಅಥವಾ ಆತತಾಯಿನಃ ಅಂತ ಸ್ಪ್ಲಿಟ್ ಮಾಡ್ಬೋದು. ಹತ್ವೈತ ಆತತಾಯಿನಃ ಅಂತ ಹೇಳ್ಬೋದು. ಡೈರೆಕ್ಟ್ ಸೇರ್ಸಿನೂ ಹೇಳ್ಬೇಕು. ಹತ್ವೈತಾನಾತತಾಯಿನಃ ಅಂತ ಹೇಳ್ಬೋದು. ತಸ್ಮಾನ್ ಅರ್ಹ ಅದಾಗುತ್ತೆ. ತಸ್ಮಾನ್ನಾರ್ಹ ವಯಂ ಹಂತುಂ ದಾರ್ತರಾಷ್ಟ್ರಾನ್ ಸ್ವಬಾಂಧವಾನ್ ಸ್ವಜನಂ ಹಿ ಕಥಂ ಹತ್ವಾ ಸುಖಿನಃ ಸ್ಯಾಮ ಮಾಧವ. ಪಾಪಮೇವಾಶ್ರಯೇದಸ್ಮಾನ್ ಹತ್ವೈತಾನಾತತಾಯಿನಃ ತಸ್ಮಾನ್ನಾರ್ಹ ವಯಂ ಹಂತುಂ ದಾರ್ತರಾಷ್ಟ್ರಾನ್ ಸ್ವಬಾಂಧವಾನ್ ಸ್ವಜನಂ ಹಿ ಕಥಂ ಹತ್ವಾ ಸುಖಿನಃ ಸ್ಯಾಮ ಮಾಧವ. ಅನುವಾದದಲ್ಲಿ ಏನ್ ಹೇಳ್ತಾರೆ ಓದೋಣ. ಇಂತಹ ಆಕ್ರಮಣಕಾರರನ್ನು ಕೊಂದರೆ ನಮಗೆ ಪಾಪವೇ ಘಟಿಸುತ್ತದೆ. ಆದ್ದರಿಂದ ಧೃತರಾಷ್ಟ್ರನ ಮಕ್ಕಳನ್ನು, ನಮ್ಮ ಸ್ನೇಹಿತರನ್ನು ನಾವು ಕೊಲ್ಲುವುದು ಸರಿಯಲ್ಲ. ಭಾಗ್ಯ ದೇವತೆಯ ಪತಿಯಾದ ಕೃಷ್ಣನೇ, ನನ್ನ ಬಂಧುಗಳನ್ನೇ ಕೊಂದು ನಾವು ಏನನ್ನು ಪಡೆಯುತ್ತೇವೆ? ನಾವು ಸುಖವಾಗಿರಲು ಹೇಗೆ ಸಾಧ್ಯ? ಇವರ ಇಂಥ ಬಂಧು ಬಾಂಧವರು ಆಕ್ರಮಣಕಾರರು ಇಲ್ಲಿ. ಅವರನ್ನ ಕೊಂದ್ರೆ ನಮ್ಗೆ ಪಾಪನೇ ಬರುತ್ತೆ. ಅದರಿಂದ ಧೃತರಾಷ್ಟ್ರನ ಮಕ್ಕಳನ್ನು, ನಮ್ಮ ಸ್ನೇಹಿತರನ್ನು ಕೊಲ್ಲೋದ್ರಿಂದ ಏನ್ ಪ್ರಯೋಜನ? ಅದರಿಂದ ಅದು ಸರಿ ಇಲ್ಲ ನಾವು ಕೊಲ್ಲೋದು ಅಂದ್ಬಿಟ್ಟು ಕೃಷ್ಣನ್ಗೆ ಭಾಗ್ಯ ದೇವತೆಯ ಲಕ್ಷ್ಮೀಪತಿ ಅಲ್ವನು, ಅದಕ್ಕೆ ಭಾಗ್ಯ ದೇವತೆಯ ಪತಿಯಾದ ಕೃಷ್ಣನೇ, ನಮ್ಮ ಬಂಧುಗಳನ್ನ ಕೊಂದ್ಬಿಟ್ಟು ನಾವ್ ಏನ್ ಪಡ್ಕೋತೀವಿ? ಅದರಿಂದ ನಾವು ಸುಖವಾಗಿರಕ್ ಹೇಗ್ ಸಾಧ್ಯ ಅಂತ ಹೇಳ್ತಾ ಇದ್ದಾನೆ. ಪಾಪಮೇವಾಶ್ರಯೇದಸ್ಮಾನ್ ಹತ್ವೈತಾನಾತತಾಯಿನಃ ತಸ್ಮಾನ್ನಾರ್ಹ ವಯಂ ಹಂತುಂ ದಾರ್ತರಾಷ್ಟ್ರಾನ್ ಸ್ವಬಾಂಧವಾನ್ ಸ್ವಜನಂ ಹಿ ಕಥಂ ಹತ್ವಾ ಸುಖಿನಃ ಸ್ಯಾಮ ಮಾಧವ. ಪಾಪಮೇವಾಶ್ರಯೇದಸ್ಮಾನ್ ಹತ್ವೈತಾನಾತತಾಯಿನಃ
तस्मान्नार्ह वयं हन्तुम् ತಸ್ಮಾನ್ನರ್ಹ ವಯಂ ಹಂತುಂ ರೀ ನಾ ಹೇಳಿದ್ಮೇಲೆ ಹೇಳಿ. तस्मान्नार्ह वयं हन्तुं धार्तराष्ट्रान् स्वबान्धवान् ಹಂತುಂ स्वजनं हि कथं हत्वा सुखिनः स्याम माधव. पापमेवाश्रयेदस्मान् हत्वैतानाततायिनः तस्मान्नार्हा वयं हन्तुं धार्तराष्ट्रान् स्वबान्धवान् स्वजनं हि कथं हत्वा सुखिनः स्याम माधव. पापमेवाश्रयेदस्मान् हत्वैतानाततायिनः तस्मान्नार्हा वयं हन्तुं धार्तराष्ट्रान् स्वबान्धवान् स्वजनं हि कथं हत्वा सुखिनः स्याम माधव. ಹರೇ ಕೃಷ್ಣ. ಮಾತಾಜಿ ಒಂದ್ ಶ್ಲೋಕ ಮೂರ್ ಜನಕ್ಕೆ ಹೇಳ್ಸಿ ಮಾತಾಜಿ. ಸರಿ ಮಾತಾಜಿ. ಮಾತಾಜಿ ಎಲ್ರು ಮ್ಯೂಟ್ ಎಲ್ಲರೂ ಮಾಡ್ಕೊಂಬಿಡಿ. ಮ್ಯೂಟ್ ಮಾಡ್ಕೊಂಬಿಡಿ. ನಾನು ಒಂದ್ ಕಡೆಯಿಂದ ಕೂಗ್ತೀನಿ, ಒಂದೊಂದ್ ಶ್ಲೋಕನೇ ಓದಿರಂತೆ. ಹರೇ ಕೃಷ್ಣ. 108 ಅಂತ ಯಾರು ಇದ್ದಾರೆ, ಅವ್ರ ಹೆಸರು ಏನು? ಹೌದು ಮಾತಾಜಿ, ಅವರು ಹೆಸರು ಹಾಕೊಳ್ರಿ. ಪ್ರಭುಜಿ ಇರ್ಬೇಕು ಅನ್ಕೋತೀನಿ. ಹರೇ ಕೃಷ್ಣ. 108 ಅಂತ ಇದೆಯಲ್ಲ ಪ್ರಭುಜಿ, ಅವರು ಮ್ಯೂಟ್ ಮಾಡ್ಕೊಂಡ್ರು ಮಾತಾಜಿ. ನಾನೇ ಮ್ಯೂಟ್ ಮಾಡ್ತಾ ಇದ್ದೀನಿ, ಕೆಲವರೆಲ್ಲ. ಹೌದಾ ಮಾತಾಜಿ? ಸರಿ ಮಾತಾಜಿ. ಓಕೆ, ನೀವ್ ಹೇಳ್ಬಿಟ್ಟು ಶುರು ಮಾಡಿ. ಮಾತಾಜಿ ಧನ್ಯವಾದಗಳು ಮಾತಾಜಿ. ಹೋಗ್ತೀನಿ. ವಿನೋದ್ ಬೀದರ್ ಪ್ರಭುಜಿ. ಹರೇ ಕೃಷ್ಣ. ವಿನೋದ್ ಬೀದರ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಪ್ರಭುಜಿ 31ನೇ ಶ್ಲೋಕನ ಹೇಳಿ ಮತ್ ಪ್ರಭುಜಿ. ಶ್ರೇಯೋ ನ ಪಶ್ಯಾಮಿ ಹತ್ವಾ ಸ್ವಜನಂ ಮಾಹವೇ ನ ಕಾಂಕ್ಷಿ ವಿಜಯಂ ಕೃಷ್ಣ ನ ಚ ರಾಜ್ಯಂ. ಮಾತಾಜಿ. ಸುಖಾನಿ ಚ. ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಪ್ರಭುಜಿ, ನಿಮ್ದು ಸರಿಯಾಗಿ ಕೇಳಿಸ್ಲಿಲ್ಲ. ಮಾತಾಜಿ ಸರಿಯಾಗಿ ಕೇಳಿಸ್ತಾ ಇಲ್ಲ ಪ್ರಭುಜಿದು ವಾಯ್ಸು. ಪ್ರಭುಜಿ ನೆಟ್ವರ್ಕ್ ಇಲ್ಲ ಅನ್ಕೊಂತೀನಿ ಪ್ರಭುಜಿ. ನೆಟ್ವರ್ಕ್ ಸರಿಯಾಗಿರೋ ಕಡೆ ಕೂತ್ಕೊಳ್ಳಿ ಪ್ರಭುಜಿ. ಇನ್ನು ನೆಕ್ಸ್ಟ್ ಮತ್ತೆ ಹೇಳುವಾಗ ನೆಟ್ವರ್ಕ್ ಸರಿಯಾಗಿರೋ ಕಡೆ ಕೂತ್ಕೊಳ್ಳಿ ಪ್ರಭು. ಪೂರ್ವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇವಾಗ ಕೇಳಿಸ್ತಿದೆ ಮಾತಾಜಿ. ಕೇಳಿಸ್ತಾ ಇದೆ ಪ್ರಭು. ಹೇಳಿ ಪ್ರಭು. ಇಲ್ಲ, ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಇಲ್ಲ ಪ್ರಭು. ಯಾವಾಗೂ ಹಂಗೆ ಇರುತ್ತೆ ನೆಟ್ವರ್ಕ್ ಇಲ್ಲ. ನೆಟ್ವರ್ಕ್ ಇಲ್ಲ. ಎಲ್ಲ ಕ್ಲಾಸಲ್ಲೂ ಹಂಗೆ ಇರುತ್ತೆ. ಓಕೆ ಓಕೆ, ಸರಿ ಸರಿ. ಓಕೆ ಪ್ರಭು. ಮಾತಾಜಿ 31ನೇ ಶ್ಲೋಕ ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನ ಚ ಶ್ರೇಯೋನು ಪಶ್ಯಾಮಿ
हत्वा स्वजनमाहवे न काङ्क्षे विजयं कृष्ण न च राज्यं सुखानि च ಧನ್ಯವಾದಗಳು ಮಾತಾಜಿ. ಹರೇ ಭಾಗ್ಯಲಕ್ಷ್ಮಿ ಮಾತಾಜಿ ಹರೇ ಕೃಷ್ಣ. ಭಾಗ್ಯಲಕ್ಷ್ಮಿ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. 31ನೇ ಶ್ಲೋಕನೇ ಹೇಳಿ ಮಾತಾಜಿ. ಅದೇ ಮಾತಾಜಿ ಹೇಳೋದು. ಹೇಳಿ. ಶ್ರೇಯೋನುಪಶ್ಯಾಮಿ ಹತ್ವಾ ಸ್ವಜನಮಾಹವೆ ನಾಕಾಂಕ್ಷಿ ವಿಜಯಂ ಕೃಷ್ಣ ನ ಚ ರಾಜ್ಯಂ ಸುಖಾನಿ ಚ. ಸರಿ ಇತ್ತ ಮಾತಾಜಿ? ಹಾ, ಹರೇ ಸರಿ ಕೃಷ್ಣ ಇತ್ತು, ಸರಿ. ಧನ್ಯವಾದಗಳು ಮಾತಾಜಿ. ಪೂರ್ವಿ ಮಾತಾಜಿ ಹರೇ ಕೃಷ್ಣ. ಪೂರ್ವಿ ಅಂಡ್ ಮನ್ವಿತ್ ಅಂತ ಇದೆಯಲ್ಲ, ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪೂರ್ವಿ ಮಾತಾಜಿ. ನೆಕ್ಸ್ಟ್ 108 ಪ್ರಭುಜಿ ಹರೇ ಕೃಷ್ಣ. ದೀಕ್ಷಿತ ಹರೇ ಕೃಷ್ಣ ಮಾತಾಜಿ. ಓ ದೀಕ್ಷಿತ ಮಾತಾಜಿ, ನೀವ್ ಹೆಸರು ಹಾಕೊಳ್ಳಿ ಮಾತಾಜಿ. 108 ಅಂತ ಇದೆ. ಚೇಂಜ್ ಆಯ್ತು ಹಾ ಮಾತಾಜಿ. ಹೇಳಿ ಮಾತಾಜಿ. 32ನೇ ಶ್ಲೋಕ ಹೇಳಿ ಮಾತಾಜಿ. 32ನೇ ಶ್ಲೋಕ. ಹಾ ಮಾತಾಜಿ. ರಾಜ್ಯಂ किं नो राजेन गोविन्द किं भोगैर्जीर्वि वेतनवा एषामर्थे काङ्क्षितं नो ನಿಮ್ದು ನೆಟ್ವರ್ಕ್ ಇಲ್ಲ ಮಾತಾಜಿ, ಸರಿಯಾಗಿ ಕೇಳಿಸ್ತಾ ಇಲ್ಲ. ಭೋಗ ಸುಖಾನಿ. ಹಾ, ಮೊದಲನೇ ಲೈನ್, 2ನೇ ಲೈನಲ್ಲಿ ಪ್ರಭುಜಿನಾ ಮಾತಾಜಿ 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 ದೀಕ್ಷಿತ ಮಾತಾಜಿ. ಮಾತಾಜಿ. ಕಿಂ ಮಾತಾಜಿ ಎಷ್ಟನೇ ಅಧ್ಯಾಯ ರೀ? 1ನೇ ಅಧ್ಯಾಯ ಅಲ್ಲ? 1ನೇ ಅಧ್ಯಾಯ. 2ನೇ ಲೈನು ಕಿಂ ಭೋಗೈರ್ ಜೀವಿತೇನ ವಾ. ಬಾಕಿ ಎಲ್ಲ ಸರಿ ಇತ್ತು. ಹೇಳಿ ಕಿಂ ಭೋಗೈರ್ ಜೀವಿತೇನ ವಾ. 2ನೇ ಲೈನ್ ಹೇಳಿ ಮಾತಾಜಿ. ಜೀವಿತೇನ ಭೋಗೈರ್ ಜೀವಿತೇನ. ಭೋಗೈರ್ಜೀವಿತೇನ. ಕರೆಕ್ಟ್. ಯಾವ್ದೇ ಅಧ್ಯಾಯ? ಮಾಡ್ಕೊಳ್ಳಿ. ಹರೇ ಕೃಷ್ಣ. ಯಾವ ಅಧ್ಯಾಯ? ಸೆಂಟ್ರಲ್ ಮಾತಾಡ್ತಾ ಇದ್ರೆ ಅವರು ಮೇಲಕ್ ಬರ್ತಾ ಇರ್ತಾರೆ ಮಾತಾಜಿ ಕೆಲವರೆಲ್ಲ. ಹೌದು, ಎಲ್ಲ ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಹೇಳೋರು ಕೃಷ್ಣ. ಮಾತ್ರ ಅನ್ಮ್ಯೂಟ್ ಅಲ್ಲಿರಿ, ಬಾಕಿ ಎಲ್ಲ ಮ್ಯೂಟ್ ಅಲ್ಲಿರಿ. ಅವ್ರಿಗೆ ಹೆಸರು ಕರೆಯಕ್ ಸರೋಗತ್ತೆ. ಹೆಸರು ಕರೆಯಕ್ ಆಗಲ್ಲ ಮಾತಾಜಿ. ಸೆಂಟ್ರಲ್ ಮಾತಾಡ್ತಾ ಇದ್ರೆ ಅವ್ರ ಮೇಲೆ ಕೆಳಗಡೆ ಹೋಗ್ತಾ ಇರ್ತಾರೆ. ಹೌದು ಹೌದು. ಯಾರು ಮಲ್ಲಂಜಮ್ಮ ಮಾತಾಜಿ. ಮಲ್ಲಂಜಮ್ಮ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಲ್ಲಂಜಮ್ಮ ಮಾತಾಜಿ. ಲಕ್ಷ್ಮಿ ಮಾತಾಜಿ ಹರೇ ಕೃಷ್ಣ. ನಾನು ಮಾತಾಜಿ ಲಕ್ಷ್ಮೀ ಪ್ರಿಯಮ್ಮ. ಹೇಳಿ ಮಾತಾಜಿ. ಕಿಂ ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈರ್ಜೀವಿತೆ ನವಾ ಏಷಾಮರ್ತೆ ಕಾಂಕ್ಷಿತಂ ನೋ ರಾಜ್ಯಂ ಭೋಗಾಃ ಸುಖಾನಿ ಚ. ಧನ್ಯವಾದಗಳು ಮಾತಾಜಿ. ಮಾತಾಜಿ ನಾನು ಆನ್ ಮಾಡ್ಕೊಂಡಿದ್ದೀನಿ ಮಾತಾಜಿ. ಹಾ, ಹೇಳಿ. ಹೇಳಿ ಮಾತಾಜಿ. ಹೇಳಿ ಮಾತಾಜಿ. 32ನೇ ಶ್ಲೋಕ ಹೇಳಿ. किं नो राजेन गोविन्द किं भोगैर्जीवितेन वा याशामर्थे काङ्क्षितं नो राज्यं भोगः सुखानि च. ಮಾತಾಜಿ ನಾನು ಹೇಳಿ. ಭೋಗೈರ್ ಜೀವಿತೇನ. ಲಕ್ಷ್ಮೀ ಮಾತಾಜಿ ನೀವು 33ನೇ ಶ್ಲೋಕ ಹೇಳಿ ಮಾತಾಜಿ. ಒಂದ್ ನಿಮಿಷ ಮಲ್ಲಂಜಮ್ಮ ಕರೆಕ್ಷನ್ ಹೇಳ್ಬಿಡ್ತೀನಿ. ಹೇಳ್ಬಿಡಿ ಮಾತಾಜಿ, ಹೇಳ್ಬಿಡಿ ಮಾತಾಜಿ. ಹೇಳಿ ಮಾತಾಜಿ ಕರೆಕ್ಷನ್. ಭೋಗೈರ್ ಜೀವಿತೇನವ, ಅಲ್ಲೊಂದು ಮಿಸ್ಟೇಕ್ ಆಯ್ತು. ಇದು ಯಾಶಾಮರ್ತೆ ಅಲ್ಲ, ಏಷಾಮರ್ತೆ. ಏಷಾಮರ್ತೆ ಭೋಗೈರ್ಜೀವಿತೇನ ವಾ. ಅಷ್ಟೇ. ಹರೇ ಕೃಷ್ಣ ಗುರುಜಿ, ಥ್ಯಾಂಕ್ ಯು. ಹರೇ ಕೃಷ್ಣ. ಈಗ ನನ್ಗ ಮಾತಾಜಿ. ಸ್ವಲ್ಪ ಭೋ ಅಂತ ಒತ್ತಿ ಹೇಳಿ ಅಷ್ಟೇ. ಅದು ಹೊಟ್ಟೆ ಸೀಳಿ ಇದೆಯಲ್ಲ, ಗೀಟಿ ದೊಡ್ಡ ಭೋ ಅಲ್ಲ, ಅದರಿಂದ ಭೋ ಅನ್ಬೇಕು. ಭೋ ಅಂದ್ರಿ ಅದು
ಅಷ್ಟೇ ಇದೆ, ಇನ್ನೇನು ಇಲ್ಲ, ಸರಿ ಇತ್ತು, ಪ್ರೊನೌನ್ಸಿಯೇಷನ್ ಸರಿ ಇತ್ತು. ಓಕೆ, ಬರೀ ಲಕ್ಷ್ಮೀ ಮಾತಾಜಿನ ಬರೀ ಹಾ. ಲಕ್ಷ್ಮೀ ಮಾತಾಜಿ ಅಂತ ಇದಾರಲ್ಲ ಅವರು. ಹಾ ಸರಿ ಮಾತಾಜಿ ನಾನು ಹೇಳ್ತೀನಿ. ಹಾ ಹೇಳಿ ಮಾತಾಜಿ. किं नो राजेन गोविन्द किं भोगैर्जीवितेन वा येषामर्थे काङ्क्षितं नो राजं भोगा सुखानि च. हरे कृष्ण. ಕರೆಕ್ಟ್. ಮಂಜುಳಾ ಮಾತಾಜಿ 33ನೇ ಶ್ಲೋಕ ಹೇಳಿ ಮಾತಾಜಿ. ಮಂಜುಳಾ ಮಾತಾಜಿ. ಹರೇ ಕೃಷ್ಣ. ತಮ್ ಇಮೇವ ಸ್ಥಿತ ಯುದ್ಧೇ ಪ್ರಾಣಂ ತ್ಯಕ್ತ್ವಾ ಧನಾನಿ ಚ ಆಚಾರ್ಯಃ ಪಿತಾರಃ ಪುತ್ರಾಃ ತಥೈವ ಚ ಪಿತಾಮಹ. ಮಾತಾಜಿ ಅದು ಪ್ರಾಣಾಂ ತ್ಯಕ್ತ್ವಾ ಧನಾನಿ ಚ. ಪ್ರಾಣಂ ತ್ಯಕ್ತ್ವಾ ಧನಾನಿ ಚ. ಮಧ್ಯ ಇದನ್ನ ಆಚಾರ್ಯ ಅಂತ ಫುಲ್ ಹೇಳ್ಬಾರ್ದು. ಆಚಾರ್ಯ ಪಿತರ ಪುತ್ರಾಹ, ಕೊನೆಯಲ್ಲಿರೋದಕ್ಕೆ ಮಾತ್ರ ಫುಲ್ ಹೇಳ್ಬೇಕು ಅಷ್ಟೇ. ಆಚಾರ್ಯ ಪಿತರ ಪುತ್ರಾಹ ತಥೈವ ಚ ಅಷ್ಟೇ, ಬಾಕಿ ಸರಿ. ಪಿತಾಮಹ. ಮಾತಾಜಿ ಹರೇ ನೆಕ್ಸ್ಟ್ ಹರೇ ಕೃಷ್ಣ ಮಾತಾಜಿ. ಬಸವೇಶ್ ಪ್ರಭುಜಿ ಹರೇ ಕೃಷ್ಣ. ಬಸವೇಶ್ ಪ್ರಭುಜಿ. ಕನ್ನಡ ವೀಣಾ ಮಾತಾಜಿ ಹರೇ ಕೃಷ್ಣ. ವೀಣಾ ಮಾತಾಜಿ. ಹಾ ಮಾತಾಜಿ. ಹಾ ಹೇಳಿ ಮಾತಾಜಿ. ಪಾಹಿಮೇವ ಸ್ಥಿತಾ ಯುದ್ಧೇ ಪ್ರಣಂಸ್ತ್ಯಕ್ತ್ವಾ ಧನಾನಿ ಚ ಆಚಾರ್ಯ ಪಿತರಾ ಪುತ್ರಃ ತಥೈವ ಚ ಪಿತಾಮಹ. ಹರೇ ಕೃಷ್ಣ. ಮಾತಾಜಿ ಅದು ಪ್ರಾಣಾಂ ತ್ಯಕ್ತ್ವಾ. ಪ್ರಾಣಾಂ ಸೊನ್ನೆ ಇದೆ ನೋಡಿ. ಪ್ರಾಣಂ ತ್ಯಕ್ತ್ವಾ. ಹಾಗೆ ತಾ ಮತ್ತೆ ಯಾ ಎರಡು ಒತ್ತುಗಳಿವೆ. ಸ್ತ್ಯಾ ಅಂತ ಹೇಳ್ಬೇಕು. ಕಾಗು ಅಷ್ಟೇ, ತಾವತ್ತು ವಾವತ್ತು ಎರಡಿದೆ ಒತ್ತುಗಳು. ಸ್ತ್ಯಕ್ತ್ವಾ ತವ ಅಂತ, ಸ್ತ್ಯಕ್ತ್ವಾ ಅಂತ ಪ್ರಾಣಂ ತ್ಯಕ್ತ್ವಾ ಧನಾನಿ ಚ. ಆಮೇಲೆ ಆಚಾರ್ಯ ಪಿತರ ಪುತ್ರಾಹ. ಆಚಾರ್ಯ ಪಿತರ ಪುತ್ರಃ ತಥೈವ ಚ ಪಿತಾಮಹ. ತಥೈವ ಚ ಪಿತಾಮಹ. ಪಿತಾಮಹಾಹ ಸೊನ್ನೆನು ಹೇಳ್ಬೇಕು. ಕರೆಕ್ಟ್. ಹರೇ ಕೃಷ್ಣ. ಇಲ್ಲಿ ಹಾನರ್ 9N ಅಂತ ಇದೆ ಮಾತಾಜಿ. ಹರೇ ಕೃಷ್ಣ. ಹಾನರ್ 9N ಅಂತ ಇದೆ ಮಾತಾಜಿ. ಅವ್ರ ಹೆಸರಿಲ್ಲ, H9 ಅಂತ ಇದೆ. ಶಶಿಕಲಾ ಅವರು ಬಸವೇಶ್ ಪ್ರಭುಜಿ ಅನ್ಮ್ಯೂಟ್ ಆಗಿದ್ರು, ಹೇಳ್ತಾರೇನೋ. ಮಾತಾಜಿ ಶಶಿಕಲಾ. ಹಾ ಮಾತಾಜಿ ಕೂಗ್ತೀನಿ ಮಾತಾಜಿ. ಇದು ಮ್ಯೂಟ್ ಮಾಡ್ಕೊಳ್ಳಿ ಆಲ್ಫಾಬೆಟಿಕಲ್ ಮಾತಾಜಿ. ಬರ್ತಾ ಇದ್ದಾರೆ, ಕರೀತಾರೆ. ಒಂದ್ ಕಡೆಯಿಂದ ಕೂಗ್ತೀನಿ ಮಾತಾಜಿ, ಒಂದ್ ನಿಮಿಷ. ಅದು ಅವ್ರು ಮಾತಾಡ್ತಾ ಇರ್ತಾರಲ್ಲ ಮಾತಾಜಿ, ಮೇಲೆ ಕೆಳಗಡೆ ಆಗ್ತಾ ಇರುತ್ತಾ. ನಾನು ಯಾರು ಕೂಗಿರ್ದೀನೋ ಅವ್ರು ಕೆಳಗಡೆ ಬಂದ್ಬಿಟ್ಟಿರ್ತಾರೆ, ಮೇಲೆ ಹೋಗ್ಬಿಟ್ಟಿರ್ತಾರೆ. ನೆಕ್ಸ್ಟ್ ಇವರು ಗೀತಾ ಮಾತಾಜಿ. ಗೀತಾ ಮಾತಾಜಿ ಹೇಳಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ತಾಯಿಮೇವ ಸ್ಥಿತಾ ಯುದ್ಧೇ ಪ್ರಾಣಾಂಸ್ತ್ಯಕ್ತ್ವಾ ಧನಾನಿ ಚ ಆಚಾರ್ಯ ಪಿತರ ಪುತ್ರಾಃ ತಥೈವ ಚ ಪಿತಾಮಹಾಃ. ಹರೇ ಕೃಷ್ಣ. ಸರಿ. ಕವಿತಾ ರೆಡ್ಡಿ ಮಾತಾಜಿ. ಹರೇ ಕೃಷ್ಣ. ಕವಿತಾ ರೆಡ್ಡಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. 34ನೇ ಶ್ಲೋಕ ಹೇಳಿ ಮಾತಾಜಿ. 33 ಹೇಳ್ತೀನಿ ಮಾತಾಜಿ. ನಾನು ಇಷ್ಟೊತ್ತು ಅಟೆಂಡ್ ಆಗಿ 3 ಜನ ಹೇಳಿದ್ರು ಮಾತಾಜಿ. ಇದನ್ನೇ ರಿಪೀಟ್ ಮಾಡ್ಲಾ? ಮಾಡಿ ಮಾತಾಜಿ, ಮಾಡಿ ಮಾಡಿ. ತಯಿಮೇವ ಸ್ಥಿತಾ ಯುದ್ಧೇ ಪ್ರಾಣಾಂಸ್ತ್ಯಕ್ತ್ವಾ ಧನಾನಿ ಚ ಆಚಾರ್ಯಃ ಪಿತರಃ ಪುತ್ರಾಃ ತಥೈವ ಚ ಪಿತಾಮಹಾಃ. ಸರಿ.
ಸಾಯಿ ಲಕ್ಷ್ಮಿ ಮಾತಾಜಿ ಹರೇ ಕೃಷ್ಣ. ಸಾಯಿ ಲಕ್ಷ್ಮಿ ಮಾತಾಜಿ. ಮಾತಾಜಿ ಮಾತಾಜಿ ಹರೇ ಕೃಷ್ಣ 34ನೇ ಮಾತಾಜಿ. ಶ್ಲೋಕ ಹೇಳಿ ಮಾತಾಜಿ. 34ನೇ ಶ್ಲೋಕ ಹೇಳಿ ಮಾತಾಜಿ. ಸುರ ಪೌತ್ರ ಶಾಲ್ಯಾ ಎಲ್ಲಾರ್ದು ನೆಟ್ವರ್ಕ್ ಹೌದು ಮಾತಾಜಿ, ಇವತ್ತೇನೋ ಎಲ್ರದ್ದು ನೆಟ್ವರ್ಕ್ ಪ್ರಾಬ್ಲಮ್. ಅಲ್ವಾ? ಸರಿಯಾಗಿ ಕೇಳಿಸ್ತಾನೆ ಇಲ್ಲ ಯಾರ್ದನ್ನು ಸರಿಯಾಗಿ. ಹೌದು. ಹರೇ ಕೃಷ್ಣ ಮಾತಾಜಿ. ಅದು ನಿನ್ನೆ ರಾತ್ರಿ ಅವ್ರು ಎಲ್ಲ mute ಆಗೋದು. ಕರೆಂಟ್ ಬಂದಿದೆ. ಶಶಿಕಲಾ ಜಾಗದಲ್ಲಿ ಮಾತಾಜಿ. ಶಶಿಕಲಾ ಮಾತಾಜಿ ಹೇಳಿ ಕಿತ್ಕೊಂಡು ಮಾತಾಜಿ. ಹರೇ ಕೃಷ್ಣ. ಸಾಯಲಕ್ಷ್ಮಿ ಮಾತಾಜಿ ಅನ್ಮ್ಯೂಟ್ ಆದ್ರು. ಹೇಳಿ. ಶಶಿಕಲಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಹೇಳ್ತೇನೆ. ಹೇಳಿ ಮಾತಾಜಿ. ಶ್ವಶುರ ಪೌತ್ರಾಃ ಶಲ್ಯಾಃ ಸಂಬನ್ನಸ್ತತ ಏತಾನ್ ಹಂತು ಮಿಚ್ಛಾಮಿ ಗತೋಪಿ ಮಧುಸೂದನ. ಮಾತಾಜಿ ಎರಡನೇ ಲೈನು, ಹರೇ ಕೃಷ್ಣ ಮಾತಾಜಿ. ಎರಡನೇ ಲೈನಲ್ಲಿ ಶಲ್ಯ ಶಲ್ಲ ಅಲ್ಲ ಶಾಲ್ಯ, ಶಾಲ ಸಂಬಂಧಿನಿ ಸ್ತತ. ಶಾಲ್ಯಾಃ ಶಾಲ ಸಂಬಂಧಿನಿ ಸ್ತತ. ಸಂಬನ್ನಸ್ತತ ನತೋಪಿ ಏತಾನ್ ಹಂತುಮಿಚ್ಛಾಮಿ ಗತೋಪಿ ಮಧುಸೂದನ. ಓಕೆ ಮೇಡಮ್, ಸರಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶಶಿಕಲಾ ಮಾತಾಜಿ. ದಯವಿಟ್ಟು ಮ್ಯೂಟ್ ಅಲ್ಲಿ ಇರಿ. ಎಲ್ರು ಮ್ಯೂಟ್ ಮಾಡ್ಕೊಂಬಿಡಿ. ಹೇಳ್ತಾರೆ. ಶಶಿಕಲಾ ಮಾತಾಜಿ. ಹಾ ಹರೇ ಮಾತಾಜಿ ಕೃಷ್ಣ ಹೇಳ್ತೇನೆ. ಮಾತಾಜಿ. ಹೇಳಿ ಹರೇ ಮಾತಾಜಿ. ಹಾ ಅಪಿ ತ್ರೈಲೋಕ್ಯ ರಾಜಸ್ಯ ಹೇತೋ ಕಿಂ ನ ಮಹೀಕೃತೆ ನಿಹತ್ಯ ದಾರ್ಥ ರಾಷ್ಟ್ರನ್ನ ಕಾ ಪ್ರೀತರ ಜನಾರ್ದನ. ದಾರ್ಥ ರಾಷ್ಟ್ರಾನ್ನಃ ಕಾ ಪ್ರೀತ ಜನಾರ್ದನ. ಕಾ ಪ್ರೀತಿ ಜನಾರ್ದನ. ಸ್ಯಾಜ್ ಜನಾರ್ದನ. ಜಾಗೆ ಒಂದು ಜ ಬೇರೆ ಇದೆ, ಅದು ಸ್ವಲ್ಪ ಪ್ರೆಸ್ ಮಾಡಿ ಹೇಳ್ಬೇಕು. ಕಾ ಪ್ರೀತ್ಯಸ್ಯ ಜನಾರ್ದನ. ಓಕೆ ನಿರ್ಮಲಾ ಮಾತಾಜಿ. ಹರೇ ಕೃಷ್ಣ. ನಿರ್ಮಲಾ ಮಾತಾಜಿ. ಹರೇ ಕೃಷ್ಣ. ಹೇಳ್ತೀನಿ ಮಾತಾಜಿ. ಯಾವ್ದು ಹೇಳಿ ಮಾತಾಜಿ 35ನೇ ಶ್ಲೋಕ ಹೇಳಿ ಮಾತಾಜಿ. ಅಪಿ ತ್ರೈಲೋಕ್ಯ ರಾಜ್ಯಸ್ಯ ಹೇತುಃ ಕಿಂ ನು ಮಹೀಕೃತೆ ನಿಹತ್ಯ ಧಾತರಾಷ್ಟ್ರಾನ್ನಃ ಕಾಪಿ ಪ್ರೀತಿ ಜನಾರ್ದನ. ಮಾತಾಜಿ ಅದು ದಾರ್ಥ ರಾಷ್ಟ್ರಾನ್ನಃ. ದಾರ್ ಅಂತ ಬರ್ಬೇಕು. ಅರ್ಕಾವತ್ತು ತಾ ಆದ್ಮೇಲೆ ಇದ್ರೆ ಇದ್ರು ಕೂಡ ಫಸ್ಟ್ ಬರ್ಬೇಕು. ಅದು ದಾರ್ಥ ರಾಷ್ಟ್ರಾನ್ನಃ ಸ್ಯಾ ಜನಾರ್ದನ. ಧಾತರಾಷ್ಟ್ರಾನ್ನಃ ಕಾ ಪ್ರೀತಿ ಸ ಜನಾರ್ದನ. ಓಕೆ ಕರೆಕ್ಟ್. ಪೂರ್ಣಿಮಾ ರಾಮನಾಥ್ ಮಾತಾಜಿ. ಹರೇ ಕೃಷ್ಣ. ಪೂರ್ಣಿಮಾ ಮಾತಾಜಿ. ಮಾತಾಜಿ ಮಾತಾಜಿ 35ನೇ ಶ್ಲೋಕ ಹೇಳಿ ಮಾತಾಜಿ. अपि त्रैलोक्य राज्यस्य हेतो किं नो महीकृते निहत्य धार्तराष्ट्रान्नः का प्रीतिः स्या जनार्दन. कृष्ण माताजी. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಅಪಿ ತ್ರೈಲೋಕ್ಯ ರಾಜ್ಯಸ್ಯ ಹೇತೋ ಕಿಂ ನು ಮಹೀಕೃತೆ ನಿಹತ್ಯ ದಾತ್ರ ರಾಷ್ಟ್ರಣ್ಯ ಕಾ ಪ್ರೀತಿ ಸಾ ಜನಾರ್ದನ. ದಾರ್ಥ ರಾಷ್ಟ್ರಾನ್ನಃ. ದಾತ್ರ ರಾಷ್ಟ್ರಾನ್ಹ. ದಾರ್ಥ ರಾಷ್ಟ್ರಾನ್ನಃ. ದಾರ್ಥ ರಾಷ್ಟ್ರಾನ್ಹ. ರೇಖಾ ವಿಜಯ್ ಕುಮಾರ್ ಮಾತಾಜಿ. ಹರೇ ಕೃಷ್ಣ. ರೇಖಾ ವಿಜಯ್ ಕುಮಾರ್ ಮಾತಾಜಿ. ಹರೇ ಕೃಷ್ಣ. 36ನೇ ಶ್ಲೋಕ ಹೇಳಿ ಮಾತಾಜಿ. ಸರಿ ಮಾತಾಜಿ. ಹರೇ ಕೃಷ್ಣ. ಪಾಪಮೇವಾಶ್ರಯೇದಸ್ಮಾತ್ ಅದ್ವೈತಾನಾತತಾಯಿನಃ ತಸ್ಮಾನರ್ಹಾ ವಯಂ ಹಂತುಂ
धार्तराष्ट्रान् स्वबान्धवान् स्वजनं हि कथं हत्वा सुखिनः स्याम माधव. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಸುಖಿನ ಅಂತ ಕಟ್ ಮಾಡಬೇಕು ಮಾತಾಜಿ. ಸುಖಿನ ಪೂರ್ತಿ ಹೇಳ್ಬಾರ್ದು ಅಷ್ಟೇ. ಬಾಕಿ ಸರಿ. ಸುಖಿನ ಶ್ಯಾಮ ಮಾಧವ. ಸರಿ ಬಂತ ಮಾತಾಜಿ? ಸರಿ ಬಂತು. ಓಕೆ, ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ರೇಣುಕಾ ಮಾತಾಜಿ ಹರೇ ಕೃಷ್ಣ. ರೇಣುಕಾ ಮಾತಾಜಿ ನಾನು ಹೇಳ. ರೇಣುಕಾ ಮಾತಾಜಿ ಕೂಗ್ತಾ ಇರೋದು ಮಾತಾಜಿ. ಲಕ್ಷ್ಮೀ ಮಾತಾಜಿ ನೀವ್ ಆವಾಗ್ಲೇ ಹೇಳಿದ್ರಲ್ಲ, ಇನ್ನು ತುಂಬಾ ಜನ ಇದಾರೆ ಹೇಳೋರು. ಆಮೇಲೆ ನೆಕ್ಸ್ಟ್ ಕೂಗ್ತೀನಿ ಮಾತಾಜಿ. ರೇಣುಕಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ರೇಣುಕಾ ಮಾತಾಜಿನಾ? ಹೌದು ಮಾತಾಜಿ. 36ನೇ ಶ್ಲೋಕ ಹೇಳಿ ಮಾತಾಜಿ. ಹಾ ಮಾತಾಜಿ. ಪಾಪಮೇವಾಶ್ರಯೇದಾಸ್ಮಾನ್ ಹೈತ್ವತಾನಾತತಾಯಿನಃ ತಸ್ಮಾನ್. ಮಾತಾಜಿ. ಹತ್ವೈತಾನಾತತಾಯಿನಃ. ಹತ್ವೈತ ಮಾತಾಜಿ. ತೇಗೆ ವಾವತ್ತು ಐವತ್ತು ಇದೆ. ಹತ್ವೈತನಾತತಾಯಿನಃ. ಕರೆಕ್ಟ್ ಮಾತಾಜಿ? ಕರೆಕ್ಟ್ ಹೇಳಿ. ತಸ್ಮಾನ್ಹಾರವಹಂ ಹಂತುಂ ತಸ್ಮಾನ್ಹಾರವಹಂ ಹಂತುಂ ದಾತ್ರರಾಷ್ಟ್ರಾನ್ ಸ್ವಬಾಂಧವಾನ್ ಸ್ವಜನಂ ಹಿ ಕಥಂ ಹತ್ವಾ ಸುಖಿನಃ ಶ್ಯಾಮ ಮಾಧವ. ಸರಿ ಮಾತಾಜಿ. ಶ್ಯಾಮ ಮಾಧವ ಸುಖಿನಃ ಅಂತ ಹೇಳಬೇಕು. ಶೀಲಾದೇವಿ ಮಾತಾಜಿ ಹರೇ ಕೃಷ್ಣ. ಶೀಲಾದೇವಿ ಮಾತಾಜಿ ಹರೇ ಕೃಷ್ಣ. ಯಾವತ್ 36? 36. ಪಾಪಮೇವ ಶ್ರೇಯೇದಸ್ಮಾನ್ ಹತ್ವೈತಾನಾತತಾಯಿನಾ ತಸ್ಮಾನ್ನರ್ಹ ವಯಂ ಹಂತುಂ ಧಾರ್ತರಾಷ್ಟ್ರನ್ ಸ್ವಬಾಂಧವಾನ್ ಸ್ವಜನಂ ಹಿ ಕಥಂ ಹತ್ವಾ ಸುಖಿನಃ ಸ್ಯಾಮ ಮಾಧವ. ಚೂರು ತಪ್ಪಾಯ್ತು, ಪ್ರಾಕ್ಟೀಸ್ ಮಾಡಿ ಮತ್ತೆ. ಹತ್ವೈತಾನಾತತಾಯಿನಃ. ತಾಯಿನಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಶಿರೀಷಾ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶಿರೀಷಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶಿರೀಷಾ ಮಾತಾಜಿನಾ? ಅಲ್ಲ ಅವರೇ ದೀಕ್ಷಿತ. ಅಯ್ಯೋ ಮಾತಾಜಿ, ಅವ್ರು 2 ಸಲ ಹೇಳ್ಬಿಟ್ರು. ಶ್ರವಂತಿ ಮಾತಾಜಿ ಹರೇ ಕೃಷ್ಣ. ಶ್ರವಂತಿ ಮಾತಾಜಿ ಹೇಳಿ ಮಾತಾಜಿ. 36ನೇ ಶ್ಲೋಕ ಹೇಳಿ ಮಾತಾಜಿ. ಭಾಗ್ಯಲಕ್ಷ್ಮಿ ಹೇಳಾಯ್ತಲ್ಲ, ನೆಕ್ಸ್ಟ್ ಕರೀತಾರೆ ಮಾತಾಜಿ. 2ನೇ ರೌಂಡ್ ಅಲ್ಲಿ ಕರೀತಾರೆ. ಹೇಳ ಮಾತಾಜಿ. ಹಾ ಹೇಳಿ ಮಾತಾಜಿ. ಪಾಪಮೇವಾಶ್ರಯೇದಸ್ಮಾನ್ ಹತ್ವೈತಾನಾತತಾಯಿನಃ ತಸ್ಮಾನ್ನರ್ಹ ವಯಂ ಹಂತುಂ ಧಾರ್ತರಾಷ್ಟ್ರಾನ್ ಸ್ವಬಾಂಧವಾನ್ ಸ್ವಜನಂ ಹಿ ಕಥಂ ಹತ್ವಾ ಸುಖಿನಃ ಸ್ಯಾಮ ಮಾಧವ. ಧನ್ಯವಾದಗಳು ಮಾತಾಜಿ. ವನಿತಾ ಮಾತಾಜಿ ಹರೇ ಕೃಷ್ಣ. ವನಿತಾ ಮಾತಾಜಿ ಹರೇ ಕೃಷ್ಣ. ಓದ್ತೇನೆ ಮಾತಾಜಿ. 36ನೇ ಶ್ಲೋಕನೇ ಹೇಳಿಸ್ಲಾ ಮಾತಾಜಿ ಇವ್ರ ಹತ್ರನು? 36. ನೆಕ್ಸ್ಟ್ ಮಾಡ್ಬೇಕಲ್ಲ. ಸರಿ ಮಾತಾಜಿ, 36ನೇ ಶ್ಲೋಕನೇ ಹೇಳಿ ಮಾತಾಜಿ. ಓಕೆ. ಪಾಪಮೇವಾಶ್ರಯೇದಸ್ಮಾನ್ ಹತ್ವೈತಾನಾತತಾಯಿನಃ ತಸ್ಮಾನ್ನರ್ಹ ವಯಂ ಹಂತುಂ ಧಾರ್ತರಾಷ್ಟ್ರಾನ್ ಸ್ವಬಾಂಧವಾನ್ ಸ್ವಜನಂ ಹಿ ಕಥಂ ಹತ್ವಾ ಸುಖಿನಃ
ಶ್ಯಾಮ ಮಾಧವ. ಹರೇ ಸರಿ. ಕೃಷ್ಣ ಮಾತಾಜಿ. ಶಿರೀಷಾ ಮಾತಾಜಿ ಹೇಳ್ತೀರಾ ಇವಾಗ? ಹ್ಯಾಂಡ್ ರೈಸ್ ಮಾಡಿದ್ದೀರಾ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶಿರೀಷಾ ಮಾತಾಜಿ ಹೇಳ್ತೀರಾ? ಶಿರೀಶ್ ಮಾತಾಜಿ. ಮಾತಾಜಿ ನಾನ್ ಮಾತಾಜಿ ಅಲ್ಲ ಮಾತಾಜಿ, ಪ್ರಭುಜಿ. ಪ್ರಭುಜಿನಾ? ಪ್ರಭು ಹೇಳಿ ಪ್ರಭು. ಹೇಳಿ ಪ್ರಭು. ಸಾರಿ ಪ್ರಭು. 36ನೇ ಶ್ಲೋಕನ ಮಾತಾಜಿ. 36ನೇ ಶ್ಲೋಕ ಹೇಳಿ ಪ್ರಭು. ಹಾ. ಪಾಪಮೇವಾಶ್ರಯೇದಸ್ಮಾನ್ ಪಾಪಮೇವಾಶ್ರಯೇದಸ್ಮಾನ್ ಅದು ಆಕ್ಚುಲಿ ಸ್ಪ್ಲಿಟ್ ಮಾಡಿದ್ರೆ ಪಾಪಮೇವಹ ಆಶ್ರಯೇದಸ್ಮಾನ್. ಎಸ್ ಅಂತ ಕಾಣುತ್ತಲ್ಲ, ಅದು ಆ ಅಂತ ಓದ್ಬೇಕು. ನಾವು ದೀರ್ಘವಾಗಿ ಎಳಿಬೇಕು, ಅವಾಗ ನಿಮ್ಗೆ ಆಶ್ರಯೇದಸ್ಮಾನ್ ಅಂತ ಕೇಳಿಸುತ್ತೆ ಕೇಳೋರಿಗೆ. ಪಾಪಮೇವಾಶ್ರಯೇದಸ್ಮಾನ್ ಹತ್ವೈತಾನತತಾಯಿನಃ ತಸ್ಮಾನ್ನಾರ್ಹ ವಯಂ ಹಂತುಂ. ಧಾರ್ತರಾಷ್ಟ್ರಾನ್ ಸ್ವಬಾಂಧವಾನ್ ಸ್ವಜನಂ ಹಿ ಕಥಂ ಹತ್ವಾ ಸುಖಿನಃ ಸ್ಯಾಮ ಮಾಧವ. ಕರೆಕ್ಟ್. ಪ್ರಾಕ್ಟೀಸ್ ಮಾಡಿ, ಚೆನ್ನಾಗಿ. ಮಾತಾಜಿ ಒಂದ್ ರೌಂಡ್ ಆಯ್ತು ಮಾತಾಜಿ. ಹರೇ ಕೃಷ್ಣ. ಅವರು ವಿಜಯಲಕ್ಷ್ಮಿಯನ್ನು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಹೌದು, ವಿಜಯಲಕ್ಷ್ಮಿ ಮಾತಾಜಿ ಲಾಸ್ಟ್ ಅಲ್ಲಿ ಇದ್ರು, ಹ್ಯಾಂಡ್ ರೈಸ್ ಮಾಡಿ ಫಸ್ಟ್ ಬಂದ್ಬಿಟ್ಟಿದ್ದಾರೆ. ಹೇಳಿ ಮಾತಾಜಿ. ವಿಜಯಲಕ್ಷ್ಮಿ ಮಾತಾಜಿ ಎಲ್ಲೋದ್ರು ಅಂತ. ಹರೇ ಕೃಷ್ಣ ಹೇಳ ಮಾತಾಜಿ. ಹೇಳಿ. ಪಾಪಮೇವಾಶ್ರಯೇದಸ್ಮಾನ್ ಹತ್ವೈತಾನತತಾಯಿನಃ ತಸ್ಮನ್ನಾರ್ಹ ವಯಂ ಹಂತುಂ ಧಾರ್ತರಾಷ್ಟ್ರಾನ್ ಸ್ವಬಾಂಧವಾನ್ ಸ್ವಜನಂ ಹಿ ಕಥಂ ಹತ್ವಾ ಸುಖಿನಃ ಸ್ಯಾಮ ಮಾಧವ. ಹರೇ ಕೃಷ್ಣ. ನೆಕ್ಸ್ಟ್ ಮುಂದೆ ಹೋಗೋಣ ಮಾತಾಜಿ. ಆಮೇಲೆ ಇದ್ದವ್ರು ಯಾರು ಹೇಳಿಲ್ವೋ ಅವ್ರ ಕೈಲಿ ಹೇಳಿ. ಮಾತಾಜಿ ನಾನು ಈಗ ಜಾಯ್ನ್ ಆದೆ. ಇನ್ನು 2 ಶ್ಲೋಕ ಮಾಡ್ತೀನಿ. ಹಲೋ ಮಾತಾಜಿ. ಶ್ಲೋಕ 37, 38 ಹೇಳಿರಂತೆ ಮಾತಾಜಿ. ಎಲ್ಲಾರು ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ನಾನು ಹೇಳಿದ್ಮೇಲೆ ರಿಪೀಟ್ ಮಾಡಿ. ಯದ್ಯಪ್ಯೇತೇನ ಪಶ್ಯಂತಿ ಲೋಭೋಪಹತಚೇತಸಃ ಕುಲಕ್ಷಯ ಕೃತಂ ದೋಷಂ ಮಿತ್ರದ್ರೋಹೇ ಚ ಪಾತಕಂ. 38ರಲ್ಲಿ ಕಥಂ ನ ಜ್ಞೇಯಮಸ್ಮಾಭಿಃ ಪಾಪದಸ್ಮಾನ್ ನಿವರ್ತಿತುಂ ಕುಲಕ್ಷಯ ಕೃತಂ ದೋಷಂ ಪ್ರಪಶ್ಯದ್ಭಿರ್ಜನಾರ್ದನ. ಯದ್ಯಪ್ಯೇತೇನ ಪಶ್ಯಂತಿ ಲೋಭೋಪಹತಚೇತಸಃ ಕುಲಕ್ಷಯ ಕೃತಂ ದೋಷಂ ಮಿತ್ರದ್ರೋಹೇ ಚ ಪಾತಕಂ ಕಥಂ ನ ಜ್ಞೇಯಮಸ್ಮಾಭಿಃ ಪಾಪಾದಸ್ಮಾನ್ ನಿವರ್ತಿತುಂ ಕುಲಕ್ಷಯ ಕೃತಂ ದೋಷಂ ಪ್ರಪಶ್ಯದ್ಭಿರ್ಜನಾರ್ದನ. ಅನುವಾದದಲ್ಲಿ ಏನ್ ಹೇಳ್ತಾರೆ ನೋಡೋಣ. ಹೇ ಜನಾರ್ದನ, ಈ ಜನರ ಹೃದಯಗಳು ಸಂಪೂರ್ಣವಾಗಿ ದುರಾಸೆಗೆ ವಶವಾಗಿದೆ. ತಮ್ಮ ಕುಟುಂಬದವರನ್ನು ಕೊಲ್ಲುವುದರಲ್ಲಾಗಲಿ
ಮಿತ್ರದ್ರೋಹದಲ್ಲಾಗಲಿ ಇವರಿಗೆ ದೋಷವೇನು ಕಾಣುವುದಿಲ್ಲ. ಆದರೆ ಕುಲಕ್ಷಯವನ್ನು ಮಾಡುವುದು ಪಾಪವೆಂದು ತಿಳಿದ ನಾವು ಈ ಪಾಪ ಕಾರ್ಯಗಳನ್ನೇಕೆ ಮಾಡಬೇಕು? ಕೃಷ್ಣನ್ ಕೇಳ್ತಾ ಇದ್ದಾನೆ, ಅರ್ಜುನ ನೋಡಿ, ಎಲ್ಲ ಹೃದಯನು ದುರಾಸೆಯಿಂದ ತುಂಬೋಗಿದೆ. ಅವ್ರಿಗೆ ತಮ್ಮ ಕುಟುಂಬದವನ್ನ ಕೊಲ್ಲೋ ವಿಷಯದಲ್ಲಾಗ್ಲಿ ಅಥವಾ ಮಿತ್ರದ್ರೋಹ ಮಾಡೋದ್ರಲ್ಲಿ ಅವ್ರಿಗೆ ಎಂತ ದೋಷನೂ ಕಾಣ್ತಾ ಇಲ್ಲ. ಆದ್ರಿಂದ ಆದರೆ ಇದನ್ ಮಾಡೋದು ಪಾಪ ಅಂತ ನಮಗ್ ಗೊತ್ತಿದೆ. ಅದನ್ನ ತಿಳಿದವ್ರು ನಾವ್ ಯಾಕೆ ಅಂತ ಪಾಪ ಕಾರ್ಯ ಮಾಡ್ಬೇಕು ಕೃಷ್ಣ ಅಂತ ಕೇಳ್ತಾ ಇದ್ದಾನೆ ಅರ್ಜುನ. ಈಗ ನಾನು ಹೇಳಿದ್ಮೇಲೆ ರಿಪೀಟ್ ಮಾಡಿ. ಯದ್ಯಪ್ಯೇತೇನ ಪಶ್ಯಂತಿ ಲೋಭೋಪಹತ ಚೇತಸಃ ಕುಲಕ್ಷಯಾ ಕೃತಂ ದೋಷಂ ಮಿತ್ರದ್ರೋಹೇ ಚ ಪಾತಕಂ ಯದ್ಯಪ್ಯೇತೇನ ಪಶ್ಯಂತಿ ಲೋಭೋಪಹತ ಚೇತಸಃ ಯದ್ಯಪ್ಯೇತೇನ ಪಶ್ಯಂತಿ ಲೋಭೋಪಹತ ಚೇತಸಃ ಕುಲಕ್ಷಯಾ ಕೃತಂ ದೋಷಂ ಮಿತ್ರದ್ರೋಹೇ ಚ ಪಾತಕಂ ಕುಲಕ್ಷಯಾ ಕೃತಂ ದೋಷಂ ಮಿತ್ರದ್ರೋಹೇ ಚ ಪಾತಕಂ ಯದ್ಯಪ್ಯೇತೇನ ಪಶ್ಯಂತಿ ಲೋಭೋಪಹತ ಚೇತಸಃ ಕುಲಕ್ಷಯಾ ಕೃತಂ ದೋಷಂ ಮಿತ್ರದ್ರೋಹೇ ಚ ಪಾತಕಂ ಯದ್ಯಪ್ಯೇತೇನ ಪಶ್ಯಂತಿ ಲೋಭೋಪಹತ ಚೇತಸಃ ಕುಲಕ್ಷಯಾ ಕೃತಂ ದೋಷಂ ಮಿತ್ರದ್ರೋಹೇ ಚ ಪಾತಕಂ ಯದ್ಯಪೇತೇನ ಪಶ್ಯಂತಿ ಲೋಭೋಪಹತ ಚೇತಸಃ ಕುಲಕ್ಷಯಾ ಕೃತಂ ದೋಷಂ ಮಿತ್ರದ್ರೋಹೇ ಚ ಪಾತಕಂ ಯದ್ಯಪೇತೇನ ಪಶ್ಯಂತಿ ಲೋಭೋಪಹತ ಕುಲಕ್ಷಯಾ ಕೃತಂ ದೋಷಂ ಮಿತ್ರದ್ರೋಹೇ ಚ ಪಾತಕಂ. ಶ್ಲೋಕ 38. ಕಥಂ ನಾಜ್ಞೇಯಮಸ್ಮಾಭಿಃ ಹೇಳಿ. ಕಥಂ ನಾಜ್ಞೇಯಮಸ್ಮಾಭಿಃ ಪಾಪಾದಸ್ಮಾನ್ ನಿವರ್ತಿತುಂ ಕುಲಕ್ಷಯಾ ಕೃತಂ ದೋಷಂ ಪ್ರಪಶ್ಯದ್ಭಿರ್ಜನಾರ್ದನ ಕಥಂ ನಾಜ್ಞೇಯಮಸ್ಮಾಭಿಃ ಪಾಪಾದಸ್ಮಾನ್ ನಿವರ್ತಿತುಂ ಕಥಂ ನಾಜ್ಞೇಯಮಸ್ಮಾಭಿಃ ಪಾಪಾದಸ್ಮಾನ್ ನಿವರ್ತಿತುಂ ಕುಲಕ್ಷಯಾ ಕೃತಂ ದೋಷಂ ಪ್ರಪಶ್ಯದ್ಭಿರ್ಜನಾರ್ದನ ಕುಲಕ್ಷಯಾ ಕೃತಂ ದೋಷಂ ಪ್ರಪಶ್ಯದ್ಭಿರ್ಜನಾರ್ದನ ಕಥಂ ಜ್ಞೇಯಮಸ್ಮಾಭಿಃ ಪಾಪಾದಸ್ಮಾನ್ ನಿವರ್ತಿತುಂ ಕುಲಕ್ಷಯಾ ಕೃತಂ ದೋಷಂ ಪ್ರಪಶ್ಯದ್ಭಿರ್ಜನಾರ್ದನ ಕಥಂ ಜ್ಞೇಯಮಸ್ಮಾಭಿಃ ಪಾಪಾದಸ್ಮಾನ್ ನಿವರ್ತಿತುಂ ಕುಲಕ್ಷಯಾ ಕೃತಂ ದೋಷಂ ಪ್ರಪಶ್ಯದ್ಭಿರ್ಜನಾರ್ದನ ಕಥಂ ನಾಜ್ಞೇಯಮಸ್ಮಾಭಿಃ ಪಾಪಾದಸ್ಮಾನ್ ನಿವರ್ತಿತುಂ ಕುಲಕ್ಷಯಾ ಕೃತಂ ದೋಷಂ
ಪ್ರಪಶ್ಯದ್ಭಿರ್ಜನಾರ್ದನ ನಾಜ್ಞೇಯಮಸ್ಮಾಭಿः ಆಪದಕಾನ್ನಿವರ್ತಿತುಂ ಕುಲಕ್ಷಯ ಕೃತಂ ದೋಷಂ ಪ್ರಪಶ್ಯದ್ಭಿರ್ಜನಾರ್ದನ. ಹರೇ ಕೃಷ್ಣ. ಮಾತಾಜಿ ಹೇಳ್ಸಿ ಮಾತಾಜಿ. ಯಾರು ಹೇಳಿಲ್ವೋ ಅವ್ರ ಹರೇ ಕೃಷ್ಣ. ಆಯ್ತು ಮಾತಾಜಿ. ಯಾರು ಹೇಳಿಲ್ವ ಹೊಸ್ದಾಗ್ ಹೇಳಿಲ್ವೋ ಬಂದಿರೋ ಹ್ಯಾಂಡ್ ರೈಸ್ ಮಾಡಿ ಅವ್ರಿಗೆ ಕೇಳಿಸ್ತಾರೆ. ಹೌದಾ, ಇವಾಗ ಬಂದಿರೋರು ಹ್ಯಾಂಡ್ ರೈಸ್ ಮಾಡ್ಬಿಡಿ, ನನ್ಗೆ ಈಸಿ ಆಗ್ಬಿಡುತ್ತೆ ಕೂಗಕ್ಕೆ. ಅದೇ ಈಗ ಹೇಳ್ದವ್ರಿಗೆ ಹೇಳಿಸೋದ್ ಬೇಡ, ಹೇಳ್ದೇ ಇರೋರು. ಎಸ್ ಮಾತಾಜಿ. ಹರೇ ಕೃಷ್ಣ. ಜೀವಿತ ಎಸ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ಹೇಳಿ ಮಾತಾಜಿ. ಯದ್ಯಪೇತೇನ ಪಶ್ಯಂತಿ ಲೋಭೋಪಹತ ಚೇತಸಃ ಕುಲಕ್ಷಯ ಕೃತಂ ದೋಷಂ ಮಿತ್ರದ್ರೋಹೇ ಚ ಪಾತಕಾಂ ಕಥಂ ನಾಜ್ಞೇಯಮಸ್ಮಾಭಿಂ. ಒಂದೇ ಮಾತಾಜಿ, ಒಂದೇ ಮಾತಾಜಿ. ಹರೇ ಕೃಷ್ಣ. ರಾಜೇಶ್ವರಿ ಮಾತಾಜಿ. ರಾಜೇಶ್ವರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ರಾಜೇಶ್ವರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. 37ನೇ ಶ್ಲೋಕ ಮಾತಾಜಿ. 37ನೇ ಶ್ಲೋಕ ಹೇಳಿ ಮಾತಾಜಿ. ಯದ್ಯಪೇತೇನ ಪಶ್ಯಂತಿ ಲೋಭೋಪಹತ ಚೇತಸಃ ಕುಲಕ್ಷಯ ಕೃತಂ ದೋಷಂ ಮಿತ್ರದ್ರೋಹೇ ಚ ಪಾತಕಂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಇನ್ನೊಬ್ರು ಇದೆ ನೋಡಿ ಮಾತಾಜಿ, ಅವರು ವಿಜಯಲಕ್ಷ್ಮಿ ಅಂತಾನೆ, ಸ್ಟೈಲಸ್ ಅಂತ ಇದೆ, ಅವರು ವಿಜಯಲಕ್ಷ್ಮಿ ಮಾತಾಜಿ. ಪೂರ್ವಶ್ರೀ ಮಾತಾಜಿ ಅವರು ಇವಾಗ ಹೊಸದಾಗಿ ಬಂದಿರೋರು. ಪೂರ್ವಶ್ರೀ ಮಾತಾಜಿ. ಹರೇ ಕೃಷ್ಣ. ಪೂರ್ವಶ್ರೀ ಮಾತಾಜಿ. ಹೇಳಿ ಮಾತಾಜಿ. 37ನೇ ಶ್ಲೋಕ ಹೇಳಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅದು ಲೇಟ್ ಆಗಿ ಜಾಯಿನ್ ಆಗಿದ್ದೀನಿ. ಅದಕ್ಕೆ ಮಾತಾಜಿ ಹೇಳಿ ಮಾತಾಜಿ. 37ನೇ ಶ್ಲೋಕ ಹೇಳಿ, ತಪ್ಪಾದ್ರೆ ಹೇಳ್ಕೊಡ್ತೀನಿ ನಾನು. ಹೇಳಿ. ಹೇಳ್ಕೊಡ್ತಾರೆ ಮಾತಾಜಿ. ಹೇಳಿ, ಇಲ್ಲ ಅಂದ್ರೆ ರಿಪೀಟ್ ಮಾಡ್ಬಿಡಿ ಮಾತಾಜಿ. ಹೇಳ್ಕೊಟ್ಬಿಡಿ ಮಾತಾಜಿ. ರಿಪೀಟ್ ಮಾಡ್ತಾರ ಅವರು. ರಿಪೀಟ್ ಮಾಡ್ತೀರಾ? ಮಾತಾಜಿ. ಯದ್ಯಪ್ಯೇತೇನ ಪಶ್ಯಂತಿ. ಇಲ್ಲ, ಕೇಳಿಸ್ತಾ ಇಲ್ಲ ಅವ್ರದ್ದು ನೆಟ್ವರ್ಕ್. ಕೇಳಿಸ್ತಿಲ್ಲ ಮಾತಾಜಿ ನಿಮ್ದು. ಮೋಟೋಜಿ ಸ್ಟೈಲಿಶ್ 5G. ಅವ್ರ ಹೆಸರು ವಿಜಯಲಕ್ಷ್ಮಿನೇ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. 37ನೇ ಶ್ಲೋಕ ಹೇಳಿ ಮಾತಾಜಿ. ಯದ್ಯಪೇತೇನ ಪಶ್ಯಂತಿ ಲೋಭೋಪಹತ ಚೇತಸಃ ಕುಲಕ್ಷಯ ಕೃತಂ ದೋಷಂ ಮಿತ್ರದ್ರೋಹೇ ಚ ಪಾತಕಂ. ಇನ್ನೊಂದು ಮಾತಾಜಿ. ಇಲ್ಲ ಬೇಡ, ಮಾತಾಜಿ ಒಂದೇ. ಇದು ಪೂರ್ವಿ ಮಾತಾಜಿ ಅಂತ ಇದೆ. ಪೂರ್ವಿ ಅಂಡ್ ಮನ್ವಿತ್ ಅಂತ ಅವ್ರು ಹೇಳಲೇ ಇಲ್ಲ ಮಾತಾಜಿ. ಹರೇ ಕೃಷ್ಣ. ಪೂರ್ವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪೂರ್ವಿ ಮಾತಾಜಿ ಹೇಳ್ತೀರಾ? ಹೇಳಿ ಮಾತಾಜಿ. ಅನ್ಮ್ಯೂಟ್ ಮಾಡ್ಕೊಂಡ್ರು. ಮಾತಾಜಿ 38ನೇ ಶ್ಲೋಕ ಹೇಳಿ ಮಾತಾಜಿ ನೀವು. ಕೇಳಿಸಲ್ಲ. 38ನೇ ಶ್ಲೋಕ. ಹರೇ ಕೃಷ್ಣ. ಕೇಳಿಸಲ್ಲ ಮಾತಾಜಿ, ಅವ್ರದ್ದು ನೆಟ್ವರ್ಕ್ ಪ್ರಾಬ್ಲಮ್. ಹೌದು, ಅವ್ರದ್ದು ಕೇಳಿಸ್ತಿಲ್ಲ. ಇನ್ಯಾರು ಹೇಳಿಲ್ಲ? ಯಾರು ಹೇಳಿಲ್ಲ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಯಾರಾದ್ರೂ ಹೇಳಿಲ್ಲ? ಟ್ರಿಪ್ ಆಗಿದೆ ಮಾತಾಜಿ. ಎಲ್ಲರೂ ಆಯ್ತು. ಹೊಸಬ್ರನ್ನು ಹೇಳಿದ್ದಾಯ್ತು. ಮತ್ತೆ ಒಂದು ಶ್ಲೋಕ ಎಲ್ರು ಹೇಳ್ಬಿಡಿ. ಓಕೆ ಮಾತಾಜಿ. ಹರೇ ಕೃಷ್ಣ. ಕವಿತಾ ಶ್ಲೋಕ ಎಲ್ರು ಹೇಳಿ ಮಾತಾಜಿ. ಕವಿತಾ ರೆಡ್ಡಿ ಮಾತಾಜಿ ಹೇಳಿ ಮಾತಾಜಿ. ಹರೇ ಕೃಷ್ಣ. ಕವಿತಾ ರೆಡ್ಡಿ ಮಾತಾಜಿ. ಮಾತಾಜಿ ನಾನು ಹೇಳ್ದೆ, ನಾನು ಹೇಳಿದಕ್ಕಲ್ಲ, ನನ್ಗೊಂದು ಡೌಟ್ ಹೇಳ್ಬಿಡ್ತೀನಿ. 37ನೇ ಶ್ಲೋಕ ಹೇಳೋದು. ಏನ್ ಡೌಟ್? 37ನೇ ಶ್ಲೋಕನ ಅಥವಾ ಮಾತಾಜಿ ಯಾಕೆ ಒಂದೊಂದ್ ಲೈನ್ ಹಾಗೆ ಬರ್ತಾ ಇದೆ, ಇನ್ನೊಂದು ಬರ್ತಾ ಇದೆ? ನಾನು ನೆನ್ನೆ ಜಾಯಿನ್ ಆಗಿರ್ಲಿಲ್ಲ. ಒಂದೊಂದ್ ಲೈನ್ ಅಂದ್ರೆ ನನ್ ಬುಕ್ ಅಲ್ಲಿ ಇದು 32ರಿಂದ 33 ಬರ್ತಾ ಇದೆ. 32 ಒಂದ್ ಲೈನು, 33 ಒಂದ್ ಲೈನು.
33 ಒಂದ್ ಲೈನು 4 ಒಂದ್ ಲೈನು. ನಿಮ್ ಮೊಬೈಲ್ ಅಲ್ಲ, ಎಲ್ಲಿ ಬರ್ತಿದೆ ಅಲ್ಲ ಬುಕ್ ಅಲ್ಲಿ. ಬುಕ್ ಮಾತಾಜಿ ನಿಮ್ದು ಯಥಾರೂಪನ ಮಾತಾಜಿ? ಪ್ರಭುಪಾದ ಅವ್ರದಾ ಬುಕ್ ಯಾವ್ದು ಮಾತಾಜಿ ನಿಮ್ದು? ಭಗವದ್ಗೀತೆ ಅಲ್ಲ ಮಾತಾಜಿ, ಗೀತಾ ಪ್ರೆಸ್. ಗೀತಾ ಪ್ರೆಸ್ ಇದು ಭಗವದ್ಗೀತೆ ಯಥಾರೂಪ ತಗೊಳ್ಳಿ ಮಾತಾಜಿ, ಅದ್ರಲ್ಲಿ ಕರೆಕ್ಟ್ ಆಗಿ ಭಗವದ್ಗೀತೆ ಯಥಾರೂಪ ಪ್ರಭುಪಾದ ಅವ್ರು ಬರ್ದಿರೋದು ಮಾತಾಜಿ. ಇದು ನಾವು ಇಸ್ಕಾನ್ ಅಲ್ಲಿ ಸಿಕ್ಕತ್ತೆ ಫಾಲೋ ಮಾಡೋದು, ಅದನ್ನ ತಗೊಳ್ಳಿ ಮಾತಾಜಿ. ಓಕೆ. ಇದ್ರಲ್ಲಿ ಇದೇನು ಪ್ರಾಬ್ಲಮ್ ಏನಲ್ಲ ಅಂತ. ನೀವ್ ಹೇಗೆ ಹೇಳ್ತಿದ್ರು ಹಾಗಿದೆ ಅದ್ರಲ್ಲಿ. ಮಾತಾಜಿ ಇಸ್ಕಾನ್ ಟೆಂಪಲ್ ಅವರೆಲ್ಲ ಓಕೆ ಮಾತಾಜಿ, ಬುಕ್ಸ್ ಓದೋದು ಮಾತಾಜಿ. ಅದೇ ಆ ಬುಕ್ಸೇ ನೀವು ಫಾಲೋ ಮಾಡ್ಬೇಕು ಮಾತಾಜಿ. ಹರೇ ಕೃಷ್ಣ. ಲಕ್ಷ್ಮೀ ಮಾತಾಜಿ, ಲಕ್ಷ್ಮೀ PM ಮಾತಾಜಿ ಹೇಳಿ ಮಾತಾಜಿ. ಲಾಸ್ಟ್ ಶ್ಲೋಕ 38ನೇ ಶ್ಲೋಕ ಹೇಳ್ತೀನಿ ಮಾತಾಜಿ. 38. ಕಥಂ ನಾಜ್ಞೇಯಮಸ್ಮಾಭಿಃ ಪಾಪದಸ್ಮಾನಿ ವರ್ತಿತುಂ ಕುಲಕ್ಷಯಕೃತಂ ದೋಷಂ ಪ್ರಪಶ್ಯದ್ಭಿರ್ಜನಾರ್ದನ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ದೀಕ್ಷಿತ ಮಾತಾಜಿ ಹರೇ ಕೃಷ್ಣ. ದೀಕ್ಷಿತ ಮಾತಾಜಿ ಹೇಳಿ ಮಾತಾಜಿ. 38ನೇ ಶ್ಲೋಕ ಹೇಳಿ ಮಾತಾಜಿ. ಕಥಂ ನ ಜ್ಞೇಯಮಸ್ಮಾಭಿಃ ಪಾಪಾದಸ್ಮಾನಿ ವರ್ತಿತುಂ ಕುಲಕ್ಷಯ ಕೃತಂ ದೋಷಂ ಪ್ರಪಶ್ಯದ್ಮಿ ಜನಾರ್ದನ. ಹರಿ ಬೋಲ್, ಚೆನ್ನಾಗಿ ಹೇಳಿದ್ರು. ಮಲ್ಲಂಜಮ್ಮ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಮಲ್ಲಂಜಮ್ಮ ಮಾತಾಜಿ ನೆಕ್ಸ್ಟ್ ಹೋಗಿ ಮಾತಾಜಿ. ಒಂದ್ಸಲಿ ಕರೀರಿ, ಅನ್ಮ್ಯೂಟ್ ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್. ಜೀವಿತ ಎಸ್ ಮಾತಾಜಿ ಹರೇ ಕೃಷ್ಣ. ಜೀವಿತ ಎಸ್ ಮಾತಾಜಿ. ಹೇಳಿ ಮಾತಾಜಿ. ಜ್ಞೇಯಮಸ್ಮಾಭಿಂ ಪಾಪದಸ್ಮಾನಿ ವರ್ತಿತಂ ಕುಲಕ್ಷಯ ಕೃತಂ ದೋಷಂ ಪ್ರಪಶ್ಯತ್ಯಾದಿರ್ಜನಾರ್ದನ. ಪ್ರಪಶ್ಯದ್ಭಿರ್ಜನಾರ್ದನ. ಪ್ರಪಶ್ಯದ್ಭಿರ್ ಅಂತ ಬರ್ಬೇಕು ಮಾತಾಜಿ. ಜಾದ್ಮೇಲೆ ಅರ್ಕಾವತಿ ಇದೆಯಲ್ಲ, ಅದು ಫಸ್ಟ್ ತಗೋಬೇಕು ನೀವು. ಪ್ರಪಶ್ಯದ್ಭಿರ್ಜನಾರ್ದನ. ಹರೇ ಕೃಷ್ಣ ಮಾತಾಜಿ. ಕನ್ನಡ ಮಂಜುಳಾ ಮಾತಾಜಿ ಹರೇ ಕೃಷ್ಣ. ಕವಿತಾ ಮಾತಾಜಿ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಹರೇ ಕೃಷ್ಣ ಮಾತಾಜಿ. ಕವಿತಾ ರೆಡ್ಡಿ ಮಾತಾಜಿ ಹೇಳಿ ಮಾತಾಜಿ. ಹೇಳ್ತಾ ಇದ್ದೀನಿ ಮಾತಾಜಿ. ಹರೇ ಕೃಷ್ಣ. ಹೇಳಿ ಒಬ್ಬೊಬ್ರು ಹೇಳಿ ಮಾತಾಜಿ. ಅದೇ ಅಲ್ವಾ? ಕಥಂ ನಾಜ್ಞೇಯ ಜ್ಞೇಯಮಸ್ಮಾಭಿಃ ಅಥವಾ ಜ್ಞೇಯಂ ಅಸ್ಮಾಭಿಃ ಪಾಪದಾಸ್ಮಾನಿ ವರ್ತಿತುಂ ಕುಲಕ್ಷಯಂ ಕೃತಂ ದೋಷಂ ಕುಲಕ್ಷಯ ಮಾತಾಜಿ. ಕುಲಕ್ಷಯ ಕೃತಂ ದೋಷಂ ಪ್ರಪಶ್ಯದ್ಭಿರ್ಜನಾರ್ದನ. ಸರಿ ಬಂತ ಮಾತಾಜಿ. ಪ್ರಪಶ್ಯ ಬರ್ಬೇಕು. ಪ್ರಪಶ್ಯದ್ಭಿರ್ಜನಾರ್ದನ. ಹರೇ ಕೃಷ್ಣ. ಗೀತಾ ಎಂ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮ್ಯೂಟ್ ಅಲ್ಲ ಇದ್ದೀರಾ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಲಕ್ಷ್ಮೀ PM ಮಾತಾಜಿ. PM ಹೇಳಿದ್ರು. ಭಾಗ್ಯಲಕ್ಷ್ಮಿ ಮಾತಾಜಿ ಹರೇ ಕೃಷ್ಣ. ಭಾಗ್ಯಲಕ್ಷ್ಮಿ ಮಾತಾಜಿ ಹೇಳ್ತೀನಿ ಮಾತಾಜಿ. ಜ್ಞೇಯಮಸ್ಮಾಭಿಃ ಪಾಪದಸ್ಮಾನಿ ವರ್ತಿತುಂ ಕುಲಕ್ಷಯ ಕೃತಂ ದೋಷಂ ಪ್ರಪಶ್ಯಾರ್ಭಿ ಜನಾರ್ದನ. ಫಸ್ಟ್ ಲೈನು ಕಥಂ ನ ಜ್ಞೇಯಮಸ್ಮಾಭಿಃ ಬರುತ್ತೆ. ಕೊನೆಯದು ಪ್ರಪಶ್ಯದ್ಭಿರ್ ಜನಾರ್ದನ. ಪ್ರಪಶ್ಯ ಅಂತ ಬರ್ಬೇಕು. ಪ್ರಪಶ್ಯಾರ್ಭಿ ಜನಾರ್ದನ. ಪ್ರಪಶ್ಯದ್ಭಿರ್ ಜನಾರ್ದನ. ಕಥಂ ನ ಜ್ಞೇಯಮಸ್ಮಾಭಿಃ
ಲಾಸ್ಟ್ ಹೇಳ್ಬೇಕಾ ಮಾತಾಜಿ? ಪ್ರಪಶ್ಯ. ಪ್ರಪಶ್ಯಾಭಿ ಜನಾರ್ದನ. ಪ್ರಪಶ್ಯದ್ಭಿ ಪ್ರಾಕ್ಟೀಸ್ ಮಾಡಿ ಬರುತ್ತೆ. ಗೀತಾ ಮಾತಾಜಿ ಹೇಳಿ. ಮಾತಾಜಿ ಹರೇ ಕೃಷ್ಣ. ಕಥಂ ನ ಜ್ಞೇಯಮಸ್ಮಾಭಿಃ ಪಾಪದಸ್ಮಾ ನಿವರ್ತಿತುಂ ಕುಲಕ್ಷಯ ಕೃತಂ ದೋಷಂ ಪ್ರಪಶ್ಯಾದ್ಭಿ ಜನಾರ್ದನ. ಅದು ಪಾಪ ದೀರ್ಘ ಬರ್ಬೇಕು. ಪಾಪದಸ್ಮಾನ್. ಪಾಪದಸ್ಮಾನ್ ಅಂದ್ರೆ ಪಾಪದಸ್ಮಾನ್ ಅಷ್ಟೇ, ಬಾಕಿ ಸರಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಕವಿತಾ ರೆಡ್ಡಿ ಮಾತಾಜಿ ಹರೇ ಕೃಷ್ಣ. ಕವಿತಾ ರೆಡ್ಡಿ ಮಾತಾಜಿ ಹರೇ ಕೃಷ್ಣ. ಹೇಳಿ ಮಾತಾಜಿ. ಹೇಳಿ ಮಾತಾಜಿ. 38ನೇ ಶ್ಲೋಕ. 38. ಹೌದು ಮಾತಾಜಿ. ಕಥಂ ನಾಜ್ಞೇಯಮಸ್ಮಾಭಿಃ ಪಾಪಾದಸ್ಮಾನ್ ನಿವರ್ತಿತುಂ ಕುಲಕ್ಷಯ ಕೃತಂ ದೋಷಂ ಪ್ರಪಶ್ಯರ್ಜನಾರ್ದನ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸಾಯಿ ಲಕ್ಷ್ಮಿ ಮಾತಾಜಿ ಹರೇ ಕೃಷ್ಣ. ಸಾಯಿ ಲಕ್ಷ್ಮಿ ಮಾತಾಜಿ. ಪಾಪಾದಸ್ಮನ್ ನಿವರ್ತಿತಂ ಕುಲಕ್ಷಯ ಕೃತಂ ದೋಷಂ ಪಶ್ಯಂತಿ ಜನಾರ್ದನ. ಸರಿ. ಮೋಟೋ ಜಿ ಸ್ಟೈಲಿಶ್ ಜಿ 5G ವಿಜಯಲಕ್ಷ್ಮಿ. ಮೋಟೋ ಜಿ ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಕಥಂ ನಾಜ್ಞೇಯಮಸ್ಮಾಭಿಃ ಪಾಪದಸ್ಮಾನ್ ನಿವರ್ತಿತುಂ ಕುಲಕ್ಷಯ ಕೃತಂ ದೋಷಂ ಪ್ರಪಶ್ಯದ್ಭಿರ್ಜನಾರ್ದನಃ. ಹರೇ ಕೃಷ್ಣ. ಅದ್ ಮತ್ತೆ ಜ್ಞೇಯಂ ಅಸ್ಮಾಭಿಹಿ 0 ಇದೆ ನೋಡಿ, ಅಕಾರ ಅಂತ ಹೇಳ್ಬೇಕು. ಕಥಂ ನ ಜ್ಞೇಯಂ ಅಸ್ಮಾಭಿಹಿ ಅಂತ ಹೇಳಿ. ಕಥಂ ನಾಜ್ಞೇಯಮಸ್ಮಾಭಿಃ ಪಾಪದಸ್ಮಾನ್. ಹರೇ ಕೃಷ್ಣ. ಸರಿ. ಧನ್ಯವಾದ. ನಿರ್ಮಲಾ ಮಾತಾಜಿ ಹರೇ ಕೃಷ್ಣ. ನಿರ್ಮಲಾ ಮಾತಾಜಿ. ಹರೇ ಕೃಷ್ಣ. ಹೇಳ್ತೀನಿ ಮಾತಾಜಿ. ಹೇಳಿ ಮಾತಾಜಿ. ಕಥಂ ನ ಜ್ಞೇಯಮಸ್ಮಾಭಿಃ ಪಾಪದಸ್ಮಾನ್ ನಿವರ್ತಿತಂ ಕುಲಕ್ಷಯ ಕೃತಂ ದೋಷಂ ಪ್ರಪಶ್ಯದ್ಭಿರ್ಜನಾರ್ದನ. ಅಲ್ಲಿ ಪಾಪ ದಸ್ಮಾನ್ ನಿವರ್ತಿತು. ಒಂಚೂರು ಮಿಸ್ಟೇಕ್ ಆಯ್ತು. ಪ್ರಪಶ್ಯದ್ಭಿರ್ ಜನಾರ್ದನ. ಪಾಪದಸ್ಮಿನ್ನವರ್ತಿತಂ. ಪಾಪದಸ್ಮಾನ್ ನಿವರ್ತಿತು. ಪಾಪದಸ್ಮಾನ್ ನಿವರ್ತಿತಂ. ನಿವರ್ತಿತುಂ ಪ್ರಪಶ್ಯದ್ಭಿರ್ ಜನಾರ್ದನ. ಪ್ರಪಶ್ಯದ್ಭಿರ್ ಜನಾರ್ದನ. ಸರಿ ಆಯ್ತು. ಪೂರ್ಣಿಮಾ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. 38ನೇ ಶ್ಲೋಕ ಹೇಳಿ ಮಾತಾಜಿ. 38. ಹೌದು ಮಾತಾಜಿ. ಕಥಂ ನಾಜ್ಞೇಯಮಸ್ಮಾಭಿಃ ಪಾಪಾದಸ್ಮಾನ್ ನಿವರ್ತಿತುಂ ಕುಲಕ್ಷಯ ಕೃತಂ ದೋಷಂ ಪ್ರಪಶ್ಯದ್ಭಿರ್ಜನಾರ್ದನ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ರಾಜೇಶ್ವರಿ ಮಾತಾಜಿ ಹರೇ ಕೃಷ್ಣ. ರಾಜೇಶ್ವರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 38ನೇ ಶ್ಲೋಕ ಹೇಳಿ ಮಾತಾಜಿ. 38 ಮಾತಾಜಿ. ಹೌದು ಹೌದು ಮಾತಾಜಿ. ಕಥಂ ನ ಜ್ಞೇಯಮಸ್ಮಾಭಿಃ ಪಾಪದಸ್ಮಾನ್ ನಿವರ್ತಿತುಂ ಕುಲಕ್ಷಯ ಕೃತಂ ದೋಷಂ ಪ್ರಪಶ್ಯದ್ಭಿರ್ಜನಾರ್ದನ. ಸರಿ. ರೇಖಾ ವಿಜಯ್ ಕುಮಾರ್ ಮಾತಾಜಿ. ರೇಖಾ ವಿಜಯ್ ಕುಮಾರ್ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶಶಿಕಲಾ ಮಾತಾಜಿ. HM ಶಶಿಕಲಾ ಮಾತಾಜಿ. ಶಶಿಕಲಾ ಮಾತಾಜಿ. ಹೇಳ್ತೀನಿ. ಕಥಂ ನ ಜ್ಞಾನಮಸ್ಮಾಭಿಃ ಪಾಪಾದಸ್ಮಿನ್ ವರ್ತಿತುಂ ಕುಲಕ್ಷಯ ಕೃತಂ ದೋಷಂ ಪ್ರಶಸ್ಯುದ್ಭಿರ್ಜನಾರ್ದನ.
ಮಾತಾಜಿ ಮೊದಲನೇ ಲೈನು ಕಥಂ ನ ಜ್ಞೇಯಮಸ್ಮಾಭಿಃ ಹೇಳಿ. ಕಥಂ ನ ಜ್ಞೇಯಮಸ್ಮಾಭಿಃ ಕಥಂ ನ ಜ್ಞೇಯಮಸ್ಮಾಭಿಃ ಪಾಪದಸ್ಮಾನ್ ನಿವರ್ತಿತುಂ ಕುಲಕ್ಷಯ ಕೃತಂ ದೋಷಂ ಪ್ರಪಶ್ಯುತ್ವ ಜನಾರ್ದನ. ಲಾಸ್ಟ್ ಲೈನು ಪ್ರಪಶ್ಯದ್ಭಿರ್ ಜನಾರ್ದನ. ಪ್ರಪಶ್ಯದ್ಭಿರ್ ಜನಾರ್ದನ. ಪ್ರಾಕ್ಟೀಸ್ ಮಾಡಿ ಬರುತ್ತೆ. ಹರೇ ಕೃಷ್ಣ. ಧನ್ಯವಾದ. ಶ್ರವಂತಿ ಮಾತಾಜಿ. ಹರೇ ಕೃಷ್ಣ. ರೇಖಾ ವಿಜಯ್ ಕುಮಾರ್ ಮಾತಾಜಿ ಹೇಳಿ ಮಾತಾಜಿ. ರೇಖಾ ಮಾತಾಜಿ ಅನ್ಮ್ಯೂಟ್ ಆದ್ರು, ಹೇಳಿ. ಮಾತಾಜಿ. ಮಾತಾಜಿ ಹರೇ ಕೃಷ್ಣ. ಕಥಂ ನಾಣ್ಯೇಯಮಸ್ಮಾಭಿಃ ಪಾಪಾದಸ್ಮಾನ್ ನಿವರ್ತಿತಂ ಕುಲಕ್ಷಯ ಕೃತಂ ದೋಷಂ ಓಕೆ ಮಾತಾಜಿ. ಪಾಪಾದಸ್ಮಾನ್ ನಿವರ್ತಿತುಂ ಕುಲಕ್ಷಯ ಕೃತಂ ದೋಷಂ ಪ್ರಪಶ್ಯದ್ಭಿರ್ಜನಾರ್ದನ. ಸರಿ. ಹರೇ ಕೃಷ್ಣ ಮಾತಾಜಿ. ಶ್ರವಂತಿ ಮಾತಾಜಿ ಒಂದ್ ಸೆಕೆಂಡ್. ಶ್ರವಂತಿ ಮಾತಾಜಿ ಹೇಳಿ ಮಾತಾಜಿ ಇವಾಗ. ಶ್ರವಂತಿ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಎಷ್ಟನೇ ಶ್ಲೋಕ ಮಾತಾಜಿ? 38ನೇ ಶ್ಲೋಕ ಮಾತಾಜಿ. ಕಥಂ ನ ಜ್ಞೇಯಮಸ್ಮಾಭಿಃ ಪಾಪಾದಸ್ಮಾನ್ ನಿವರ್ತಿತುಂ ಕುಲಕ್ಷಯ ಕೃತಂ ದೋಷಂ ಪ್ರಪಶ್ಯದ್ಭಿರ್ ಜನಾರ್ದನ. ಧನ್ಯವಾದಗಳು ಮಾತಾಜಿ. ಸರಿ. ಇವರು ಲಕ್ಷ್ಮೀ ಮಾತಾಜಿ ವನಿತಾ ಮಾತಾಜಿ ಹೇಳಿದ್ರು ಮಾತಾಜಿ. ಅವರೆಲ್ಲ ಲಾಸ್ಟ್ ಅಲ್ಲಿ ಇಬ್ರಿದ್ದಾರೆ ಮಾತಾಜಿ. ವನಿತಾ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ವನಿತಾ ಮಾತಾಜಿ ಹರೇ ಕೃಷ್ಣ. ಹರೇ ಕೃಷ್ಣ. ಓಕೆ, ಹೇಳಿ ಮಾತಾಜಿ. ಕಥಂ ನಾಜ್ಞೇಯಮಸ್ಮಾಭಿಃ ಪಾಪಾದಸ್ಮಾನ್ ನಿವರ್ತಿತುಂ ಕುಲಕ್ಷಯ ಕೃತಂ ದೋಷಂ ಪ್ರಪಶ್ಯದ್ಭಿರ್ಜನಾರ್ದನ. ಹರೇ ಕೃಷ್ಣ ಮಾತಾಜಿ. ಸರಿ. ವಿಜಯಲಕ್ಷ್ಮಿ ಮಾತಾಜಿ ಹರೇ ಕೃಷ್ಣ. ಮಾತಾಜಿ ನನ್ ಕರೆದ್ರ ಮಾತಾಜಿ. ಹರೇ ಕೃಷ್ಣ. ಗೀತಾ ಮಾತಾಜಿ ಹೇಳಿದ್ರಲ್ವಾ? ನಾನು ಈ ಶ್ಲೋಕ ಓದಿದ್ದೆ. ಹೇಳಿದ್ದೀರಾ? ಹೋಗಿಲ್ಲ ಮಾತಾಜಿ. ನಾನು ವಿಜಯಲಕ್ಷ್ಮಿ ಮಾತಾಜಿ ಹೋಗಿದ್ದು. ವಿಜಯಲಕ್ಷ್ಮಿ ಮಾತಾಜಿ ಹೇಳಿ ಮಾತಾಜಿ. ಹೇಳ್ತೀನಿ ಮಾತಾಜಿ. ಕಥಂ ನ ಜ್ಞೇಯಮಸ್ಮಾಭಿಃ ಪಾಪಾದಸ್ಮಾನ್ ನಿವರ್ತಿತುಂ ಕುಲಕ್ಷಯಂ ಕೃತಂ ದೋಷಂ ಪ್ರಪಶ್ಯದ್ಭಿರ್ಜನಾರ್ದನ. ಕುಲಕ್ಷಯಂ ಇಲ್ಲ ಮಾತಾಜಿ, ಕುಲಕ್ಷಯ ಕೃತಂ ದೋಷಂ. ಕುಲಕ್ಷಯ ಕೃತಂ ದೋಷಂ ಪ್ರಪಶ್ಯದ್ಭಿರ್ಜನಾರ್ದನ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಲ್ರದ್ದು ಆಯ್ತು ಮಾತಾಜಿ. ಹರೇ ಕೃಷ್ಣ. ನೀವು ಹೇಳ್ಬಿಡಿ ಒಂದು. ಹೇಳ ಮಾತಾಜಿ. ಹೇಳಿ. ಎರಡು ಹೇಳಿ ಮಾತಾಜಿ. ಯಾವ್ದು ಎರಡನ್ನೂ ಹೇಳ್ಬೇಕಾ ಮಾತಾಜಿ? 37, 38 ಎರಡು ಹೇಳ್ಬಿಡಿ. ಯದ್ಯಪ್ಯೇತನ ಪಶ್ಯಂತಿ ಲೋಭೋಪಹತ ಚೇತಸಃ ಕುಲಕ್ಷಯ ಕೃತಂ ದೋಷಂ ಮಿತ್ರದ್ರೋಹೇ ಚ ಪಾತಕಂ ಕಥಂ ನಾಜ್ಞೇಯಮಸ್ಮಾಭಿಃ ಪಾಪಾದಸ್ಮಾನ್ ನಿವರ್ತಿತುಂ ಕುಲಕ್ಷಯ ಕೃತಂ ದೋಷಂ ಪ್ರಪಶ್ಯದ್ಭಿರ್ಜನಾರ್ದನ. ಹರೇ ಕೃಷ್ಣ ಮಾತಾಜಿ. ಬಂತು ಮಾತಾಜಿ. ಧನ್ಯವಾದಗಳು. ಯದ್ಯಪ್ಯೇತೆ ಅದು ಯದ್ಯಪ್ಯತೆ ಅಂದ್ರೆ ಯದ್ಯಪ್ಯೇತೆ. ಓಕೆ ಮಾತಾಜಿ, ಧನ್ಯವಾದಗಳು. ಕನ್ಕ್ಲೂಡ್ ಮಾಡೋಣ ನಾವು ಇದಕ್ಕೆ. ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಇಲ್ಲಿರುವ ಎಲ್ಲ ವೈಷ್ಣವ ಭಕ್ತರಿಗೆ ಅನಂತ ಧನ್ಯವಾದಗಳು. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಮತ್ತೆ ನಾಳೆ ಮತ್ತೆ ಜಾಯಿನ್ ಆಗಿ ಬಂದು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಅಟೆಂಡೆನ್ಸ್ ಹಾಕಿಲ್ಲ ಮಾತಾಜಿ. ಅಟೆಂಡೆನ್ಸ್ ಲಿಂಕ್ ಹಾಕ್ಲಿಲ್ಲ ಅಲ್ಲ? ನಾವು ಹಾಕಿಲ್ಲ ಮಾತಾಜಿ. ಒಂದ್ ನಿಮಿಷ ಹಾಕ್ತೀನಿ.
22 ಜನ ಇದ್ರು ಮಾತಾಜಿ, ಇವಾಗ 19 ಆಗೋದ್ರು. ಅದೇ ನೋಡಿ ಫಸ್ಟೇ ಹಾಕ್ಬಿಡ್ಬೇಕಿತ್ತು. ಗಮನ ಹೌದು ಇಲ್ಲ. ಮಾತಾಜಿ. ಕಳ್ಸಿದಾರ ಮಾತಾಜಿ? ಪ್ರವೀಣ ಮಾತಾಜಿ ಹಾಕೋರು ಗಮನ ಇಲ್ಲ. ಹೌದು ನನಗಿಲ್ಲ ಮಾತಾಜಿ ಮಾತಾಜಿ, ಹಾಳೆ. ನನಗೆ ಕಳಿಸಿದ್ರೆ ನಾನು ಆಗ್ತಾ ಇದ್ದೆ ಮಾತಾಜಿ ಈಗ ಮಾತಾಜಿ. ಹಾಕ್ತೀನಿ, ಒಂದೇ ಒಂದ್ ನಿಮಿಷ. ಹಾಕಿ ಮಾತಾಜಿ. ನಾಳೆ ಬಂದ ತಕ್ಷಣ ಫಸ್ಟ್ ಅದೇ ಹಾಕು. ಸರಿ ಇಲ್ಲ, ನಾನು ನಂಬರ್ ಹೇಳ್ತೀನಿ ಮಾತಾಜಿ, ಕಳ್ಸಂಗಿದ್ರೆ ಕಳಿಸ್ಬಿಡಿ ಒಂದ್ಸಲ. ಯಾರಿಗೆ? ನಿಮ್ಗ? ಅಲ್ಲ ಮಾತಾಜಿ, ಇವಾಗ ಹಾಕ್ರಿ, ನಾಳೆ ನನಗ್ ಕಳ್ಸಿದ್ರೆ ನಾನು ಹಾಕೊಂತೀನಿ. ಹಾ, ನಿಮ್ಗೆ ಕಳಿಸ್ಕೊಡ್ತೀನಿ. ಮಾತಾಜಿ ಅಟೆಂಡೆನ್ಸ್ ಇದು ಕಳ್ಸಿಲ್ವಾ ಮಾತಾಜಿ? ಮಾತಾಜಿ ಇವಾಗ ಹಾಕ್ತಾರೆ, ಎಲ್ರು ಅಟೆಂಡೆನ್ಸ್ ಹಾಕ್ಬಿಡಿ ಮಾತಾಜಿ. ಹರೇ ಕೃಷ್ಣ. ಹಾಕ್ತೀನಿ ಮಾತಾಜಿ, ಒಂದೇ ಸೆಕೆಂಡ್. ಓಕೆ. ಹಾಕಿದ್ದೀನಿ. ಹರೇ ಕೃಷ್ಣ. ಅಟೆಂಡೆನ್ಸ್ ಹಾಕ್ಬಿಟ್ಟು ಲೀವ್ ಆಗಿ ಎಲ್ಲರೂ. ಹರೇ ಕೃಷ್ಣ. ಮಾತಾಜಿ ನನ್ನ ನಂಬರ್ ಹೇಳ ಮಾತಾಜಿ. ಹರೇ ಕೃಷ್ಣ. ನಾನ್ ನಂಬರ್ ಕೊಡ್ಲಾ ನಿಮ್ಗೆ? ಇದೆಯಾ ನನ್ನ ನಂಬರ್ ಕೊಡಿ ಮಾತಾಜಿ, ಒಂದ್ ನಿಮಿಷ ಹೇಳ ಮಾತಾಜಿ, ಇಲ್ಲಾಂದ್ರೆ ಚಾಟ್ ಬಾಕ್ಸ್ ಅಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬಿಡಿ ಮಾತಾಜಿ, ಸ್ಕ್ರೀನ್ ಶಾಟ್ ತಗೋತೀನಿ. ಸರಿ ಮಾತಾಜಿ. ಹಾಕಿದೀನಿ ಮಾತಾಜಿ. ಹಾಕಿದ್ರಾ? ಹರೇ ಕೃಷ್ಣ. ಹರೇ ಕೃಷ್ಣ. ಪುಟಾಣಿ ನೆಟ್ವರ್ಕ್ ಸಿಗ್ಲಿಲ್ಲ ಶ್ಲೋಕ ಹೇಳಕ್ಕೆ ಪುಟಾಣಿಗೆ. ಪುಟಾಣಿಗಳು ಅವರೇ ಪ್ರಭುಜಿನ ಮಾತಾಜಿನ ಅಂತ ಅವರೇ ಹೇಳ್ಬೇಕು. ಎಲ್ಲಾರ್ದು ಮಾತಾಜಿ ವಾಯ್ಸ್ ಮಾತಾಜಿ. ಅದು ಶಿರೀಷಾ ಅನ್ಕೊಂಡ್ಬಿಟ್ಟೆ ನಾನು, ಶಿರೀಶ್ ಅಂತ ಪ್ರಭುಜಿ ಅದು. ನಾನ್ ಕಳಿಸ್ಕೊಡ್ತೀನಿ ಮಾತಾಜಿ ಆಮೇಲೆ ನಿಮ್ಗೆ. ಕಳಿಸ್ಕೊಡಿ ಮಾತಾಜಿ, ಅದು ಕಳಿಸ್ಕೊಡ್ತೀನಿ. ನಾಳೆ ಹಾಕ್ತೀನಿ ಮಾತಾಜಿ, ನಾಳೆಯಿಂದ. ಓಕೆ ಮಾತಾಜಿ, ಥ್ಯಾಂಕ್ ಯು. ನಿಮ್ಗೆ ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ, ತುಂಬಾ ತುಂಬಾ ಧನ್ಯವಾದಗಳು. ಎಲ್ಲಾರ್ದು ಹೇಳ್ಸದಿ. ಭಯವಾಗೇ ಮಾಡಿದ್ದೀನಿ ಮಾತಾಜಿ. ನಾನು ಯಾವತ್ತು ಈ ತರ ಮಾಡಿ ಕ್ಲಾಸ್ ಅಲ್ಲಿ ಈ ತರ ಪೋಸ್ಟ್ ಈ ತರ ಮಾಡ್ಲಿಲ್ಲ. ಅದಕ್ಕೆ ಭಯ ಮಾಡ್ತಾನೆ ಬರೋದು ರೂಢಿ ಆಗೋದು ಮಾತಾಜಿ. ಮಾತಾಜಿ. ಹರೇ ಕೃಷ್ಣ. ಆಯ್ತಾ ಎಲ್ರದು ಎಂಡ್ ಮಾಡ್ಲಾ? ಮಾಡಿ ಮಾತಾಜಿ. ಧನ್ಯವಾದಗಳು ಮಾತಾಜಿ ನಿಮ್ಗೆ. ಧನ್ಯವಾದ ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಪುಟಾಣಿ ಮಾತಾಜಿ ಪ್ರಭು